हे शिवनंदन भवानी नंदन हे रंबा विनायक ओम गणेश श्री गणेश जय 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 गणनायक एकदंता करुणाभरण पालिसो गणनायक हो महंता शोकहंता पालिसो शुभदायक एकदंता करुणाभरण पालिसो गणनायक ಮೊದಲ ಪೂಜೆಯ ಅಧಿಪತಿ ನೀನೇ ನಿನಗಾರು ಸರಿಯೇ ವರಪ್ರದನೇ ಮೂಷಿಕ ವಾಹನ ವಿಘ್ನಹಾರನೇ ಕರುಣಿಸು ಎಲ್ಲರ ಅನವರತ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಪಾರ್ವತಿ ನಂದನ ವಿನಾಯಕನೇ ವಿದ್ಯೆಯ ಬುದ್ಧಿಯ ಶುಭವರನೇ ಏಕದಂತ ಅಪ್ಪೆಮೋಮೇಶ್ವರಿ ಭಕ್ತರಿಗೆ ಇಂಬು ಕೊರೊಂದು ಉಪ್ಪುನಂಚಿನ ಈ ಸಂದರ್ಭಡ್ ಕ್ಷೇತ್ರದ ತಂತ್ರಿವರ್ಯರು ಪ್ರತಿ ಧಾರ್ಮಿಕ ಸಮಾರಂಭಗೆ ಎಂಕಲ್ನ ಕ್ಷೇತ್ರಗೆ ಯಾಪಲ್ ತಪ್ಪುಜರು ಎಂಕಲ್ನ ಮಿತ್ತು ಯಾಪಲ ಒಂಜಿ ಪ್ರೀತಿ ದಿದ್ದು ಎಂಕಲ್ ಆಡಳಿತ ಸಮಿತಿ ಅವಡು ನಮ್ಮ ಪೂರ್ಣ ಭಕ್ತರನ್ನ ಒಂಜಿ ಪ್ರೀತಿ ದಿದ್ದು ಈತಿನ ಪ್ರತಿ ವರ್ಷಲ ನಮ್ಮ ಕ್ಷೇತ್ರದ ತಂತ್ರಿವರ್ಯರ ಏನಂಚಿನ ಬ್ರಹ್ಮಶ್ರೀ ಕುಂಟ ರವೀಶ್ ತಂತ್ರಿಲು ಪ್ರತಿ ಸರಿಲ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ನೆಟ್ಟಿಡ ಆರೋಗ್ಯನೇ ರಡ್ಡ ಜವಾಬ್ದಾರಿ ಒಂಜಿ ದೀಪ ಪ್ರಜ್ವಲನವಂತೊಂದು ಈ ಒಂಜಿ ಧಾರ್ಮಿಕ ಲೇಸಿಗೆ ಚಾಲನೆ ಕೊಡ್ದು ಅವೆಲ್ಲಕನೆ ಈ ಒಂಜಿ ಲೇಸದ ಗುರ್ಕಾರ್ನ ವಹಿಸಿದ ಈ ಕಾರ್ಯಕ್ರಮನ ಪೊರ್ಲು ಮನ್ಪೊಂದ ನಾಡ ಭಕ್ತಿಪೂರ್ವಕವಾದಕ್ಕೆ ಅನ್ನೊಂದಿಲ್ಲ ಆರಗೆ ಕ್ಷೇತ್ರದ ಆಡಳಿತ ಮಂಡಳಿ ಅಂಚನೆ ಕ್ಷೇತ್ರದ ಸೇವಾ ಸಮಿತಿ ಮೂಲಿಪ್ಪನಂಚಿನ ಪೂರ ಭಕ್ತರನ ಪರವಾದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ನಾನು ಕೋರುತ್ತೇನೆ. ಜೀವವನ್ನು ಪಣವಾಗಿಟ್ಟು ಈ ಒಂದು ಸಮುದ್ರ ತೀರದಲ್ಲಿ ಹಲವರ ಜೀವವನ್ನು ರಕ್ಷಿಸಿದಂತಹ ಶ್ರೀ ಅಶೋಕ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈ ಕ್ಷೇತ್ರವು ಇಲ್ಲಿ ಆಗ್ತದೆ ಅಂತ ನಾವು ಯಾರು ಕನಸಿನಲ್ಲಿ ಕೂಡ ಆಲೋಚನೆ ಮಾಡಲಿಲ್ಲ. ಏನೋ ಇಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಕಂಡಂಥ ನಮ್ಮೆಲ್ಲ ಕ್ಷೇತ್ರದ ಭಕ್ತರು ಈಗಿರ್ತಕ್ಕಂಥ ಹಿರಿಯರಂತನವರು ಅವರೆಲ್ಲ ಸೇರಿ ಒಂದು ತಾಂಬೂಲ್ಯ ಪ್ರಶ್ನವನ್ನು ಇಟ್ಟಂಥ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಬಹಳ ಪೂರ್ವದಲ್ಲಿ ಋಷಿಮುನಿಗಳು ಯಾಗೆ ಯಜ್ಞಾದಿ ತಪಸ್ಸು ಮಾಡಿದಂಥ ಒಂದು ಸ್ಥಳ ಇಂಥ ಜಾಗದಲ್ಲಿದೆ. ಆದ್ದರಿಂದ ಈ ಎಲ್ಲ ಅನಾಹುತಕ್ಕೆ ಇಲ್ಲೆಲ್ಲ ಜೀವಹಾನಿ ಪ್ರಾಣಹಾನಿ ಏನೇನೆಲ್ಲ ಆಗ್ತದೋ ಅದಕ್ಕೆಲ್ಲ ಕಾರಣ ಅಲ್ಲಿ ಅದು ಜೀರ್ಣವು ಸಂಪೂರ್ಣ ನಶಿಸುವುದರಿಂದ ಆ ರೀತಿ ಆಗ್ತದೆ. ಅದನ್ನು ನೀವೆಲ್ಲರೂ ಸೇರಿ ಪುನರ್ಜೀವನ ಮಾಡಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಟ್ಟು ಸೇರಿ ಅಷ್ಟಮಂಗಳನ ಪ್ರಶ್ನೆಯನ್ನಿಟ್ಟೆವು. ಆ ಪ್ರಶ್ನೆಯಲ್ಲಿ ಕಂಡುಕೊಂಡಂತೆ ಈ ಕ್ಷೇತ್ರವು ಅದು ತನ್ನಿಂದ ತಾನಾಗಿ ಅದೇ ಮಾಡಿಕೊಂಡು ಹೋಗ್ತದೆ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ನಾವು ಹೇಳಿದೆವು ಇಷ್ಟು ದೊಡ್ಡ ಕ್ಷೇತ್ರವನ್ನು ಮಾಡಲಿಕ್ಕೆ ನಮ್ಮೆಲ್ಲರ ಶಕ್ತಿ ಇರ್ಬೋದಾ, ಅದು ನಮ್ಮಿಂದ ಆಗಲಿಕ್ಕಿಲ್ಲ ಅಂತ ಕೇಳಿದಾಗ ಪ್ರಶ್ನೆಯವರೊಂದು ಮಾತು ಕೋಪದಲ್ಲಿ ಹೇಳಿದರು, ನೀವೇನು ಮಾಡಲಿಕ್ಕಿದೆ ಅದು ಅದಾಗೆ ಈಗ ಎದ್ದು ನಿಂತಿದೆ, ಅದಾಗಿ ನಿಲ್ಲಿಸಿದೆ ಅಂತ. ಆ ಪ್ರಶ್ನೆಯಲ್ಲಿ ನಾವು ಕೊನೆಯ ಗಣಿಗೆಯಲ್ಲಿ ನಾವು ಹಲವಾರು ತಂತ್ರಿಗಳನ್ನು ಹೆಸರನ್ನು ಇಟ್ಟಿದ್ದಾಗ ನಮಗೆ ಪ್ರಥಮ ಸ್ಥಾನದಲ್ಲಿ ಬಂದದ್ದು ರವೀಶ್ ತಂತ್ರಿಯವರ ಹೆಸರು. ಬಹುಶಃ ನಾನೇನು ಅವರ ಮುಖಸ್ಥಿತಿಗೆ ಹೇಳುವುದಲ್ಲ, ಅವರ ಹಿಂದೆ ಇಳಿಸ್ಕೊಂಡು ನಾನು ಹೇಳ್ತಿದ್ದೇನೆ. ನಾವು ಅವ್ರ ಹತ್ರ ಹೇಳಿದಾಗ ಅವರು ಹೇಳಿದ್ದು, ನಾನೇನು ತಂತ್ರಿಯಾಗಿ ಬರೋದಿಲ್ಲ, ನಾನೊಬ್ಬ ಕ್ಷೇತ್ರದ ಭಕ್ತನಾಗಿ ಬರ್ತೇನೆ, ನೀವೇನು ಚಿಂತೆ ಮಾಡೋದು ಬೇಡ, ನಾವು ಹಣಕ್ಕಾಗಿ ಕೂಡ ಸೇವೆಯನ್ನು ಮಾಡುವುದಲ್ಲ ಅಂತ ಹೇಳಿದ್ರು.
ನಮಗೆ ಭಾಳ ವಿಶೇಷ ಆಯಿತು. ಯಾಕಂತ ಹೇಳಿದರೆ ಇಂತಹ ಒಬ್ಬರು ತಂತ್ರಿ ಅವರು ಇದ್ದಾರಂತಾಯಿತು. ಆದರೆ ಅವರು ಏನು ಹೇಳಿದಾರೋ ಆ ಪ್ರಕಾರವನ್ನು ನಡೆಸಿಕೊಂಡು ಹೋದ್ದರಿಂದ ನಾವು ಅವತ್ತು ಏನೂ ಸಾಲ ಇಲ್ಲದೆ ಆ ದೇವಸ್ಥಾನ ಆಗಿ ಜೀರ್ಣೋದ್ಧರಾಗಿ ಎಲ್ಲ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಆಗಿದೆ ಹೊರತಂತು ನಾವು ಮಾಡಿದ್ದೇವಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ಅವರ ತ್ಯಾಗವು ಇದರಲ್ಲಿ ಉಂಟು. ಅದಕ್ಕಾಗಿ ನಾನು ಅವರನ್ನು ಹೇಳಿದೆ. ನಾನು ಹೊಗಳುವುದೇನಲ್ಲ, ನನ್ನ ಮಾತು ಹೊಗಳುವುದಲ್ಲ, ನಾನು ಇದ್ದದನ್ನು ಇದ್ದಾಗ ಹೇಳೋದು. ನಾನು ಆ ಒಂದು ಕೂಟಕ್ಕೆ ಸೇರಿದವ. ಆದ್ದರಿಂದ ಈ ಕ್ಷೇತ್ರದ ಬೆಳವಣಿಗೆಯಲ್ಲಿ ಕೂಡ ಅವರ ಮಹತ್ವದ ಪಾತ್ರವಿದೆ. ನಮಗೆ ಆಗಾಗ ಬಂದವರು ನಾವು ಏನಾದರೂ ಒಂದು ವಿಷಯಕ್ಕೆ ಚರ್ಚೆಗೆ ಹೋದರೆ ನಮಗೆ ವಿಷಯವನ್ನು ಹೇಳುತ್ತಾರೆ, ನಮ್ಮನ್ನು ಸಮಾಧಾನ ಪಡಿಸ್ತಾರೆ. ಮತ್ತು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಿತವಚನ ನೀಡುವಂಥ ಒಬ್ಬ ನಮ್ಮ ದೊಡ್ಡ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಮಾಡಬೇಕಾದಂಥ ತ್ಯಾಗವನ್ನು ಮಾಡಿದಂಥ ಅವರನ್ನು ನಾನು ಸ್ಮರಿಸುತ್ತಾ, ಈ ಕ್ಷೇತ್ರದ ಹೇಗೆ ಆಯಿತು ಎಂದು ಹೇಳುವುದಾದರೆ ಬಹಳಷ್ಟು ಜನರು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ಷೇತ್ರದ ತಂತಿವರೆಯರು ಹೇಳುವುದಕ್ಕಿಂತ ಜಾಸ್ತಿ ಈ ಒಂದು ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಸಲಹೆಯನ್ನು ನೀಡುತ್ತಾ ಈ ದೇವಸ್ಥಾನದ ಯಶಸ್ಸಿಗೆ ಕಾರ್ಯಕರ್ತರಾದಂತಹ ಕ್ರಮ ನೀಡಿದ್ದಾರೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿದ್ದಂತಹ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಕೆಲಸ ಮಾಡುವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈ ಕೃತಜ್ಞತೆ ಇದು ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ನಾನು ಈ 10-12 ವರ್ಷ ಪ್ರಾಕ್ಟೀಸಲ್ಲಿ ಅಥವಾ 15 ವರ್ಷ ನಂದು ಟ್ರೈನಿಂಗಲ್ಲಿ ಕಲ್ತಿರೋದು ಮೇಯ್ನ್ ಒಂದೇ ಕೃತಜ್ಞತೆ, ಅಂದರೆ ಗ್ರೇಟ್ಫುಲ್ನೆಸ್ ಅಂತ ನಾವು ಏನು ಹೇಳ್ತೇವೆ, ಅದು ಭಾಳ ಇಂಪಾರ್ಟೆಂಟ್ ಅಂತ. ಈಗ ದೇವರು ನಮಗೆ ಭಾಳ ವಿಷಯದಲ್ಲಿ ಸಣ್ಣವರಿಂದ ನಮ್ಮ ಕಷ್ಟಗಳನ್ನು ಎಲ್ಲರ ಹತ್ರನೂ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಅದು ನಮಗೆಲ್ಲರಿಗೂ ತಿಳಿದಿರೋ ವಿಷಯ. ಜನರಲಿ ಏನು ಮಾಡ್ತೇವೆ, ಯಾವುದೋ ಒಂದು ಹೇಳದೇ ಆಗಿರೋ ವಿಚಾರಗಳು, ಹೇಳದೇ ಆಗಿರುವ ಕಷ್ಟಗಳು ಅಥವಾ ನಮ್ಮ ಸಫರಿಂಗ್ಸ್ನ ನಾವು ಸಾಮಾನ್ಯವಾಗಿ ದೇವರ ಹತ್ರ ಹೋಗಿ ಹೇಳ್ತೇವೆ. ಅದಕ್ಕೆ ಒಂದು ಸೊಲ್ಯೂಷನ್ ಕೇಳ್ತೇವೆ ಅವ್ರ ಹತ್ರ. ಆ್ಯಂಡ್ ಎಷ್ಟೋ ಸಲ ನಮಗೆ ಅದ್ರಿಗೆ ಉತ್ತರ ಕೂಡ ಅಲ್ಲಿಂದನೇ ಸಿಗ್ತದೆ. ಬೇರೆಯವರಿಂದ ಉತ್ತರ ಸಿಗೋದಕ್ಕಿಂತ ದೇವರಿಂದ ಬರೋ ಉತ್ತರ ಭಾಳಷ್ಟು ಮಾರ್ಗದರ್ಶಕ ಆಗಿರುತ್ತೆ, ಹಾಗೆ ನಮ್ಮನ್ನು ಮೇಲೆ ಕೂಡ ತಗೊಂಡು ಹೋಗ್ತದೆ. ಇದರಲ್ಲಿ ಒಂದು ವಿಚಾರ ಏನು ಹೇಳೋದಂದರೆ, ನಾವು ದೇವ್ರ ಹತ್ರ ಯಾವಾಗಲೂ ಕೇಳಲಿಕ್ಕೆ ಹೋಗೋದು ಅಂತ ಅನಿಸೋದಿಲ್ಲ. ಮೆಜಾರಿಟಿ ಟೈಮ್ಸ್ ನಾವು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೂ ಹೋಗ್ತೇವೆ, ಅಂದರೆ ಗ್ರೇಟ್ಫುಲ್ನೆಸ್ ತೋರಿಸ್ಲಿಕ್ಕೆ ಕೂಡ ಹೋಗ್ತೇವೆ. ಕೃತಜ್ಞತೆ ಅನ್ನೋದೇನಿದೆ ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ ನನಗೆ. ಹಾಗೆ ಇಲ್ಲಿ ಇವತ್ತು ಇಷ್ಟು 100 ಜನರ ಜೀವವನ್ನು ಉಳಿಸ್ತಾ ಇವರಿದ್ದಾರೆ, ಅಶೋಕ್ ಅವರಿದ್ದಾರೆ. ಇವ್ರು ನೆನೆಸುವಾಗ ನಮಗೆ ಆಶ್ಚರ್ಯ ಅನಿಸುತ್ತೆ. ಅವರ ಜೀವವನ್ನು ಬಿಟ್ಟು ಇನ್ನೊಬ್ಬರ ಜೀವ ಉಳಿಸೋದು ದೊಡ್ಡ ವಿಚಾರನೇ. ನಮಗೆ ಭಾಳಷ್ಟು ಗೊತ್ತಿದೆ ನಮ್ಮ ಬಗ್ಗೆ. ಮೀ ಆ್ಯಂಡ್ ಮೈಸೆಲ್ಫ್ ಅನ್ನೋದೇ ಈಗ ಸೊಸೈಟಿಯಲ್ಲಿ ಭಾಳಷ್ಟು ಬೆಳೆದಿದೆ. ಸೆಲ್ಫಿ ಕಲ್ಚರ್, ಸೆಲ್ಫಿ ತೆಗೆಯೋದ್ರಲ್ಲೇ ಎಲ್ಲರೂ ಬ್ಯುಸಿ ಇರ್ತಾರೆ. ಅಂಥದ್ರಲ್ಲಿ ಎಷ್ಟೋ ಜನರದ್ದು 100 ಜನರದ್ದು ಜೀವ ಉಳಿಸೋದಂದರೆ ಅವರ ಜೀವ ಕೊಟ್ಟು ಇನ್ನೊಬ್ಬರ ಜೀವ ಉಳಿಸೋದು ಭಾಳ ದೊಡ್ಡ ವಿಚಾರ. ಅದನ್ನು ಎಷ್ಟು ಹೊಗಳಿದ್ರೂ ಸಾಕಾಗೋದಿಲ್ಲ, ಅದಕ್ಕೆ ಎಷ್ಟು ಕೃತಜ್ಞತೆ ಕೊಟ್ಟರೂ ಸಾಕಾಗೋದಿಲ್ಲ. ಯಾಕಂದರೆ ಒಂದು ವಿಷಯ ಹೇಳ್ತೇನೆ, ನಾವು ನಮ್ಮ ಲೈಫಲ್ಲಿ ಎಷ್ಟೋ ಜನ ಹೆಲ್ಪ್ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ, ಬಟ್ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೇವೆ ಮಾಡೋದು ಅದೊಂದು ದೊಡ್ಡ ವಿಚಾರ. ಅವರ ಲೈಫು ಕೂಡ ಎಕ್ಸ್ಪೆಕ್ಟ್ ಮಾಡದೆ ಅವರು ಮಾಡೋದು ದೊಡ್ಡ ವಿಚಾರ. ಆದ್ದರಿಂದ ಆ ವಿಷಯ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಭಾಳ ಮುಖ್ಯ. ನಮಗೊಂದು ಮೈಲ್ ಸ್ಟೋನ್ ಅಂದರೆ ಏನು ಹೇಳ್ತೇವೆ, ಒಂದು ಮೈಲ್ಗಲ್ಲಾಗಿ ಈ ಸಾಧಕರು ಇವತ್ತು ಎಷ್ಟೋ ಮಕ್ಕಳು 90% ಮೇಲೆ ತೆಗೆದಿದ್ದಾರೆ ಅಂತ ಹೇಳಿದರು. ಎಷ್ಟೋ ಜನ ಇದರಲ್ಲಿ ಇಂಥ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ ಈ ಜಾಗದಿಂದ. ಇದೆಲ್ಲ ಇವರ ಎಫರ್ಟ್, ಇವರ ಮೆಹನತ್, ಕಷ್ಟಪಟ್ಟು ಮೇಲೆ ಬಂದವರು. ಹಾಗೆ ಅವರ ನಂಬಿಕೆ, ಆ ದೇವರಲ್ಲಿ ನಂಬಿಕೆ, ಆ ದೇವರು ಅವರಿಗೆ ಮಾಡಿರೋ ಸಹಾಯ ಅವರನ್ನು ಇಲ್ಲಿವರೆಗೆ ತಂದು ಕೊಟ್ಟಿದೆ. ಇದನ್ನೆಲ್ಲ ನೋಡುವಾಗ ಸಂತೋಷ ಆಗ್ತದೆ. ಹಾಗೆ
ಇವರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಅನ್ನೋದು ತಪ್ಪಲ್ಲ. ಇವರು ನಮಗೆಲ್ಲ ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ನಾವು ಸಮಾಜದಲ್ಲಿ ಧರ್ಮವನ್ನು ಪಾಲಿಸೋದು ಹೇಗೆ, ಧರ್ಮ ಬಗ್ಗೆ ಮಾತಾಡ್ತೇವೆ, ವಿಚಾರ ಮಾಡ್ತೇವೆ, ಅದಕ್ಕಿಂತ ಮುಖ್ಯ ಪಾಲಿಸೋದು ಹೇಗೆ, ಅದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟವರು. ಇವರು ಕಷ್ಟಪಟ್ಟಿದ್ದಾರೆ, ಮೆಹನತ್ ಮಾಡಿದ್ದಾರೆ, ಅದರಿಂದ ಈ ಪೊಸಿಷನ್ಗೆ ಬಂದಿದ್ದಾರೆ. ಇಲ್ಲಿ ಬಂದಿರೋ ಮಕ್ಕಳು ಯಾರೆಲ್ಲ 90% ಮೇಲೆ ಮಾರ್ಕ್ಸ್ ತೆಗೆದಿರ್ಬೋದು, ಇವರು ನಮ್ಗೆ ಏನು ತಿಳಿಸ್ತಾರೆ, ಬೇರೆಯವರಿಗೆ ತೆಗಿಲಿಕ್ಕೆ ಆಗೋದಿಲ್ಲ, ಬೇರೆ ಮಕ್ಕಳಿಗೆ ಸಾಧಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಈ ತಾಯಿಯಂದಿರು ನಮ್ಮ ಮಕ್ಕಳಷ್ಟು ಹುಷಾರಿಲ್ವಾ, ಆ ಥರ ವಿಚಾರಕ್ಕಂತೆಲ್ಲ ಹೇಳೋದು. ಈ ಪುರಸ್ಕಾರ ಅಥವಾ ಕೊಡುವುದು ಉದ್ದೇಶ ಏನಂದರೆ, ಎಲ್ಲರಿಗೂ ಇದು ಸಾಧ್ಯ ಇದೆ, ಅದರಲ್ಲಿ ಏನು ಬೇಕಂದರೆ 2 ಇಂಪಾರ್ಟೆಂಟ್ ವಸ್ತು, ಒಂದು ಹಾರ್ಡ್ ವರ್ಕ್, ಒಂದು ದೇವರ ಅನುಗ್ರಹ, ಎರಡೂ ಇಂಪಾರ್ಟೆಂಟು. ಹಾರ್ಡ್ ವರ್ಕ್ ನಮ್ಮ ಸೈಡಿಂದ ಇರಬೇಕು. ಯಾವಾಗ ಕಷ್ಟ ಪಡೋ ಒಂದು ಹುಮ್ಮಸ್ಸು ನಮ್ಮಲ್ಲಿ ಇರ್ತದೋ ಆಗ ದೇವರು ನಮಗೆ ಹಮೇಶ ಯಾವಾಗಲೂ ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಈ ಮಾತುಗಳನ್ನು ಹೇಳುತ್ತಾ ಇಲ್ಲಿ ಬಂದಿರೋ ಎಲ್ಲ ಸಾಧಕರಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ ಉಮಾಮಹೇಶ್ವರಿ ತಾಯಿಗೆ ನಮಿಸಿ ನನ್ನ 2 ಮಾತುಗಳನ್ನು. ಈ ಒಂದು ಗದ್ದುಗೆಯಲ್ಲಿರುವವರು ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಅಶೋಕ್ರವರು, ಜೀವರಕ್ಷಕ ಈಜುಗಾರ. ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದ ಸೀನಾಸಪಲ್ಯ ದಂಪತಿಗಳ ಸುಪುತ್ರರಾದ ಅಶೋಕ್ರವರು ತಮ್ಮ ಬಾಲ್ಯವನ್ನು ಕಡಲು ತೀರದ ಮಡಿಲಲ್ಲೇ ಕಳೆದವರು. ಆದ್ದರಿಂದ ತಮ್ಮ ಕಾಯಕವನ್ನೇ ಕಡಲ ತೀರದಲ್ಲಿ ಕಳೆದಿರುತ್ತಾರೆ. ಶ್ರೀ ಯತೀಶ್ ಬೈಕಂಬಟ್ ನೇತೃತ್ವದ ಜ್ಯೋತಿ ಅಡ್ವರ್ಟೈಸ್ಮೆಂಟ್ ಪಣಂಬೂರ್ ಇದರ ಜೀವರಕ್ಷಕ ದಳದಲ್ಲಿ ಜೀವರಕ್ಷಕರಾಗಿ ಸೋಮೇಶ್ವರದ ಕಡಲ ತೀರದಲ್ಲಿ ಸುಮಾರು 12ರಿಂದ 15 ವರ್ಷಗಳಿಂದ ನಿಸ್ವಾರ್ಥ ಕರ್ತವ್ಯವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಕಳೆದ ಹಲವಾರು ವರ್ಷಗಳಿಂದ 66ಕ್ಕಿಂತಲೂ ಆಪತ್ತಿನಲ್ಲಿದ್ದ ಜೀವಗಳಿಗೆ ಜೀವರಕ್ಷಕರಾಗಿ ಜೀವದಾನಿಗಳಾಗಿ ಪುನರ್ಜನ್ಮ ನೀಡಿ ಕೆಚ್ಚೆದೆಯ ಕಾಯಕದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ತನ್ನ ಜೀವವನ್ನು ಪಣವಾಗಿಟ್ಟುಕೊಂಡು ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಹಲವಾರು ವರ್ಷಗಳಿಂದ ಜೀವರಕ್ಷಕರ ತಂಡದಲ್ಲಿ ಓರ್ವ ಈಜುಗಾರನಾಗಿ ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಈ ಒಂದು ಉಮಾಮಹೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಅವರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಿದೆ. ನಮ್ಮ ಕಾರ್ಯ ಇನ್ನಷ್ಟು ಹೆಚ್ಚಾಗಿ ಬೆಳಗಲಿ, ಈ ಕಾರ್ಯಕ್ರಮವನ್ನು ತಾವು ಹೆಚ್ಚಾಗಿ ಮಾಡಿಕೊಂಡು ಈ ಒಂದು ನಮ್ಮ ರಾಜ್ಯಕ್ಕೆ ಹೆಸರನ್ನು ತರಬೇಕಾಗಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಅಶೋಕ್ ಅವರವರಿಗೆ ಈಶ್ವರ ಭಂಡಾರಿ, ದಿವಂಗತ ಈಶ್ವರ ಭಂಡಾರಿ ಮತ್ತು ಗುಲಾಬಿ ದಂಪತಿಗಳ ದ್ವಿತೀಯ ಪುತ್ರಿ ಉಷಾ ಭಂಡಾರಿಯವರು ನಾಟಕ, ಕಿರುತೆರೆ, ಹಿರಿತೆರೆ ಕಲಾವಿದರು, ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ತಮ್ಮ ವ್ಯಾಸಂಗವನ್ನು ಮಂಗಳೂರು ವಿಷಯದಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಇನ್ ಜರ್ನಲಿಸಮ್ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮನ್ನು ಪಡೆದುಕೊಂಡು ಅದೇ ರೀತಿ ನೀನಾಸಂ ಡಿಪ್ಲೊಮಾ, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರದರ್ಶನ ಕಲಾ ವಿಭಾಗದ ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ಗೋಲ್ಡ್ ಮೆಡಲಿಸ್ಟ್. ಅದೇ ರೀತಿ ತಮಗೆ ಗೊತ್ತಿರುವ ಹಾಗೆ ಸುಮಾರು 70 ಧಾರಾವಾಹಿಗಳು, ಸುಮಾರು 25ಗಳಿಗಿಂತ ಹೆಚ್ಚಿನ ಸಿನಿಮಾ, 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ತಮ್ಮ ಅಭಿನಯವನ್ನು ನೀಡಿದ್ದಾರೆ. ನಮ್ಮ ಊರಿನ ಹೆಮ್ಮೆಯ ಕಲಾವಿದೆ ಉಷಾ ಭಂಡಾರಿ ಈಗ ಬೆಂಗಳೂರಿನಲ್ಲಿ ಆರ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇದ್ದಾರೆ. ನಾಟಕ, ಕಿರುತೆರೆ, ಅದೇ ರೀತಿ ಚಲನಚಿತ್ರ ಇನ್ನೂ ಹೆಚ್ಚಾಗಿ ಬಂದು ಈ ಒಂದು ಕಲಾಕ್ಷೇತ್ರಕ್ಕೆ ತಮ್ಮ ಹೆಸರು ಚಿರಪರಿಚಿತವಾಗಲಿ. ತಮ್ಮ ಕಲಾಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಿ ಇನ್ನಷ್ಟು ಬೆಳಗಲಿ ಎಂಬುದು ತಾಯಿ ಉಮಾಮಹೇಶ್ವರಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಅವರಿಗೆ ಪ್ರೀತಿಯ ಸನ್ಮಾನವನ್ನು ನೀಡುತ್ತಾ ಇದ್ದಾರೆ. ನೀಡ್ತಾ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಮಾದರಿಯಾಗಿದ್ದಾರೆ ಶ್ರೀ ಪ್ರಶಾಂತ್ ಚೌಟ ಇವರಿಗೆ ಪ್ರೀತಿಯ ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಇವರಿಗೆ ಸನ್ಮಾನ ಅಲ್ಲ, ಈ ಒಂದು ವೇದಿಕೆಯಲ್ಲಿ ಅಭಿನಂದನೆ. ಯಾಕೆಂದ್ರೆ ಇನ್ನೂ ಸಹ ತಮ್ಮ ಸೇವೆ ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಸಹ ಆಗಬೇಕು. ತಮ್ಮ ಈ ಒಂದು ಕ್ಷೇತ್ರಕ್ಕೆ ತಮ್ಮ
ಕ್ಷೇತ್ರಕ್ಕೆ ಇನ್ನಷ್ಟು ತಮ್ಮ ಸೇವೆಯನ್ನು ನೀಡ್ತಾ ಇರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ತಮಗೆ ಈ ಒಂದು ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಪ್ರಶಾಂತ್ ಚೌಟ ಇವರಿಗೆ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಗ್ರಾಮೀಣದ ಕ್ರೀಡಾಪಟುಲು ನಮ್ಮ ರಾಜ್ಯಗೂ ದೇಶಗೂ ಮಸ್ತ್ ಬುಧಾರ್ ಮಂತದೇರು ಆಂಡ ಮೂಲು ಓಲು ತುಂಡಲ್ಲ ಒಂತ ಜಾಗೆ ತಿಕ್ಕಂಡಲ್ಲ ಜೋಕುಲು ಬ್ಯಾಟ್ ಬಾಲ್ ಪತ್ತೊಂದು ಗೊಬ್ಬೊಂದು ಉಪ್ಪೇರು ಆಂಡ ಈ ಜೋಕುಲೆ ಗೇರೆಗಲ ಒಂಜಿ ರಾಜ್ಯ ದಂಡೋಗು ಪ್ರತಿನಿಧಿಸೋನ ಭಾಗ್ಯ ಅದೃಷ್ಟ ನಲ್ಲ ದಿಗದಿಜ್ ಅವು ದಾಯನ್ ಪಂಡ ಐಕ್ ಸರಿಯಾದ ಮಾರ್ಗದರ್ಶನ ಇಜ್ಜಂದೆ ನಮ್ಮ ಜವನೇರು ಒಂದು ದಿನ ಕ್ರಿಕೆಟ್ ಗೊಬ್ಬರು ಅವು ಬೋರನಾಗ ವಾಲಿಬಾಲ್ ಗೊಬ್ಬರು ನೆನಪನಾಗ ಕಬಡ್ಡಿ ಗೊಬ್ಬರು ஒரு எட்டு பிரதிபை இத்தனை மாதா கொப்புல்னா எட்டு ரீதியில் கொப்பு ஆக ஜேக்கப் பால் மாஸ்டர் ஆஃப் நன் பண்பேரு ஆயே மாதா கொப்புல்னா எட்டு ரீதியில் கொப்பு ஆண்டா ಒಬ್ಬೇ ಒಂಜಿ ಗೊಬ್ಬಡು ಆಯ್ ಮಿತ್ತು ಬರೆಯರೆ ಸಾಧ್ಯ ಆಯ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪನ್ಪೇರು ನಮ್ಮ ದೇಹ ಪ್ರಕೃತಿಗೆ ಹೊಂದನ ಒವ್ವೇ ಒಂಜಿ ಗೊಬ್ಬನು ಆಯ್ಕೆ ಮಂತದ್ದು ಅಯ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಂತನ ದಾಂಡ ನಮ್ಮ ಐಟು ಮಸ್ತ್ ಮಿತ್ತು ಬರಲಿ ನಿಖಲ್ ಮಾತ ಕೇಂದುಪ್ಪರು ಯುಎಸ್ಎದ ವಿಲ್ಮಾರ್ ಉಡಾಲ್ಫ್ ಪನ್ಪುಣ ಪುಣ್ಣು ಒಂಬ ವರ್ಷ ನಗ ಅಲ್ಲ ರೆಡ್ ಕಾರಿಡ್ಲ ಬಲ ಇಜ್ಜಂದೆ ನಡಬೆರ್ನೇ ಶಕ್ತಿ ಇಜ್ಜಾಂಡು ಅಮೇರಿಕದ ಮಲ್ಲ ಮಲ್ಲ ಡಾಕ್ಟರ್ಗಳು ತೂದು ಈ ಪೊಣ್ಣಗೆ ಸ್ಟಿಕ್ ಇಜ್ಜಂದೆ ಕೋಲ್ ಇಜ್ಜಂದೆ ನಡಬೆರ್ನೇ ಸಾಧ್ಯ ಇಜ್ಜಿನ್ ಪಂಡೇರು ಆ ಪೊಣ್ಣು ಐನೇ ಚಾಲೆಂಜ್ ಆದ್ದೆ ತಂದು ಗೋಡೆ ಬತ್ತೊಂದು ಮೆಲ್ಲ ಮೆಲ್ಲನೆ ನಡಪೆರೆ ಸುರುಮಂತಲ್ ಬೊಕ್ಕ ಅಲ್ಲಿ ಅಪ್ಪನ ಪುಗೆಲು ಕೈದಿದು ನಡತಲು ಅಂಚನೆ ನಡೆದು ಏನೆಲ್ಲ ಸಹಾಯ ಇಜ್ಜಂದೆ ಸ್ವತಂತ್ರವಾದ ನಡತಲ್ಲ ಬೊಕ್ಕ ಅಲ್ಪನೆ ಕೈತಲಿತ್ತಿನ ಸ್ಟೇಡಿಯಂಗೂ ಹೋದು ಬಲಿಪೆರೆ ಸುರುಮಂತಲ್ ಅಂಚ ಬಲ್ತದ ಅಭ್ಯಾಸ ಮಂತನ ಪೊಣ್ಣು 1960ನೇ ಒಲಿಂಪಿಕ್ಸ್ 100 ಮೀಟರ್ ಗೋಲ್ಡ್ ಮೆಡಲ್ ತೆತ್ತೊಂದು ಐ ಆಮ್ ದಿ ಫಾಸ್ಟೆಸ್ಟ್ ವುಮೆನ್ ಇನ್ ದಿ ವರ್ಲ್ಡ್ ಪಣ್ಣಗ ಇಡೀ ವಿಶ್ವನೇ ವಿಸ್ಮಯವಾಂಡು ಇನೇ ನಮ್ಮ ಶೇಖರನ ಮುಂಡಾಲತ್ತೋಡು ಗೋಪಿನಾಥನ ಸಾರಥ್ಯಡು ನಮ್ಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪಂದು ಸುರುಮಂತದುಂಡು ಜೋಕುಲು ಬಾರಿ ಶಿಸ್ತಡು ಕಬಡ್ಡಿನ ಕಲ್ತೊಂದುಲ್ಲೆರು ಎಡ್ಡೆ ಪ್ರತಿಭೆ ಉಂಡು ಐಕ್ ನಮ್ಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಮಾತಾ ಪದಾಧಿಕಾರಿಲ್ಲ ಸದಸ್ಯರಿಲ್ಲ ಮಸ್ತ್ ಸಹಕಾರ ಕೊಡೊಂದುಲ್ಲೆರು ಈ ಜೋಕುಲ್ನ ಬೆಳವಣಿಗೆ ತೂನಗ ಮಸ್ತ್ ಖುಷಿ ಆವೊಂದುಂಡು ದಿನೋಡು ದಿನ ಆ ಜೋಕುಲ್ನ ಪ್ರತಿಭೆ ಅಲ್ಪ ಅಲ್ಪ ಇತ್ತೆ ಮಿಂಚೊಂದುಂಡು ಈ ಜೋಕುಲು ನನಾತ್ ಒಂದು ದಿನ ಕರೆನಾಗ ನಂಕಲ ಮಾಧ್ಯಮಲಡು ಆ ಜೋಕುಲ್ನ ಪುದರ್ ನಮ್ಮ ಊರಿಗೂ ಪುದರ್ ಬರ್ಪುಣೊಂದು ಪನ್ಪುನ ಆಸೆ ನಮ್ಮಡ ಪುಟ್ಟದು ಅಂಚಾದು ಆ ಜೋಕುಲ್ನ ಸೂಕ್ತವಾಯಿನ ಗೊಬ್ಬನು ಪಿದೈಕನರ್ರೆ ನಮ್ಮ ಅಕಾಡೆಮಿ ಮಸ್ತ್ ಪ್ರಯತ್ನ ಮಂತೊಂದುಂಡು ಆ ಜೋಕುಲೆಗೆ ಅಪ್ಪೆ ಉಮಾಮಹೇಶ್ವರಿ ಎಡ್ಡ ಆರೋಗ್ಯನು ಎಡ್ಡ ಯಶಸ್ಸನ್ನು ಕೊರಡೊಂದು ದೇವೆರು ಬೊಕ್ಕ ಕಲೆ ಒಂದು ರಡ್ಡೆಕ್ಲ ಒಂಜಿ ಅವಿನಾಭಾವ ಸಂಬಂಧ ಉಂಡು ನಂಕ್ ಪುರಾಣಡು ಹಿಸ್ಟ್ರಿಡ್ ತಿಕ್ಕುನಿ ಗ್ರೀಕ್ ಕಥೆಕುಲು ಅವಳು ದೇವೆರ್ನ ಉತ್ಸವ ಅನಗ ಅಲ್ಪ ಸೇರಿನ ಒಂಜಿ 50,000 ಜನನು ಮೆಚ್ಚಿಸಾಯರೆ ರಂಜಿಸಾಯರೆ ನಾಟಕಲು ಆವೊಂದಿತ್ತ ಇನಿಕ್ಲ ಆನೆ ಶುರುವಾತಿನ ಆ ಒಂಜಿ ಸಂಪ್ರದಾಯ ಪದ್ಧತಿ ಇನಿಕ್ಲ ನಮ್ಮ ಭಾರತದ ದೇವಸ್ಥಾನಡ್ಲ ನಡತೊಂದುಂಡು ಓಲು ದೇವಸ್ಥಾನ ಐಕ್ ಸಂಬಂಧಪಟ್ಟಿನ ಬೇಲೆಲು ಆವೊಂದು ಪೋನ ಅಲ್ಪ ಬತ್ತು ಸೇರ್ನ ಜನಕ್ಲಿನ ರಂಜಿಸಾಯರೆ
ಕಲೆ ಪುಟ್ಟೊಂದು ಉಪ್ಪುಂಡು ಇಂದೇತ ರಡ್ಡೆಟ್ಲ ಉಪ್ಪುನ ಸಂಬಂಧ ಭಕ್ತಿ. ಯಾನು ನಾಟಕ ಮಲ್ತೊಂದು ಉಪ್ಪುನಾಗ ಮಾತಿರ್ಲಕ್ಕೆ ಏನು ಅಂತೀರ ಏತ್ ಕಾಸು ಕೊರ್ಪೀರ ಕೊರ್ಪುಜ್ಜೀರ್ ಹೊನಂತೆ ಮರಲ್ಲ ಕಾಸು ಕೊರ್ಜಿಂಡ ದಾಯ ನಾಟಕ ಮಲ್ಪುವಾರು ಹ್ಯಾನ್ ಪಂಡಿಜ್ಜಿ ಯಾನ್ ಯಾಪಲ ಕಾಸಿಗೆ ತಂದು ನಾಟಕ ಮಲ್ದಿಜೆ ಮಂಡ್ಯ ಸಮ ಇಜ್ಜಿ ನಿಕ್ಲಿಗೆ ದಾಯಿಗೆ ಬೊಕ್ಕ ನಾಟಕ ಮಲ್ಪುನಿ ಅಂದು ಯಾನ್ ನಾಟಕದ ಬಗ್ಗೆ ಪನೊಂದುಲ್ಲೆ ಹಿಂಗಪ್ಪ ಈಗ ಉತ್ತರ ಗೊತ್ತಾ ಒಂದಿಜ್ಜೆ ಅಂಡ್ ದಾಯಿಗೋಸ್ಕರ ನಾಟಕ ಮಲ್ತೊಂದಿಲ್ಲ ಕೈಡ್ದು ಕಾಸು ಪಾಡ್ದು ಆಟೋಡು ಪೋದು ರಿಹರ್ಸಲ್ ಪೋದು ಮಲ್ತೊಂತ ದಾಯೆ ಹಿಂಗಪ್ಪ ಈಗ ಉತ್ತರ ಗೊತ್ತಿಜ್ಜಾಂಡು ಒಂಜಿ ದಿನ ಹಿಂಗಾಯ್ತ ಉತ್ತರ ತಿಕ್ಕಂಡು ಯಾನ್ ಏಡನ ಕೇಂಡೆ ತೀರ್ಥ ಯಾತ್ರೆಗೆ ಪೋದು ಬತ್ತಾ ಅಂದು ಹೊಂಡೀರು ಅಂದ ಏತ್ ಖರ್ಚಾಂಡು ಒಂಜಿ 10-15 ಸಾವಿರ ಖರ್ಚಾಂಡು ಅಂದ ವಾಪಸ್ ತಿಕ್ಕುಚ್ಚದ ದಾಯಿ ಪೋಯರ್ ನಿಕ್ಕಲು ಕೇಂಡೇನು ದೇವೇರತ್ತಯ್ಯ ಅಂಡೀರು ಹೇಮಂಡೆ ಇಂಕ್ಲೆಗ್ಲಾತಿ ದೇವಸ್ಥಾನಗೆ ನಮ್ಮ ಏತ್ ಆ ಭಕ್ತಿ ಪ್ರೀತಿ ನಮಕ್ ಕೊರ್ಪನ ಎನ್ನಂಚಿಂತ ಕಲಾವಿದರಿಗೆ ಆ ರಂಗಭೂಮಿಗೆ ಆ ಜಾಯಿಗೆ ಮುಟ್ಟುದ್ ಕಾರ್ ದೀನಗ ಆಪಿನ ಒಂಚಿ ರೋಮಾಂಚನ ಅವೆನ್ನ ದೇವೇರು ರಡ್ಡು ಕಡೆಟ್ಲ ಉಪ್ಪುನಿ ಭಕ್ತಿ ನಾಟಕನು ಖುಷಿಗೋಸ್ಕರ ಶೋಕಿಗೋಸ್ಕರ ಯಾನ್ ಯಾಪಲ ಮಲ್ದಿನಲತ್ತು ಯಾ ನಾಟಕಡು ಆಂಬಿಷಿಯಸ್ ಆದ ಇಂಚಿನ ಪಾತ್ರ ಮಲ್ಪೋಡು 4 ಜನ ಪುಗರ್ಗೆ ನೋಡಿ ಹಿಂಗೆ ಗೊತ್ತೇಜ್ಜಿ ಯಾ ನಾಟಕ ಆಪಲ ಎಂಕೋಸ್ಕರ ಮಲ್ತೊಂತೆ ಎನ್ನ ಉಲೇಡುಂಜಿ ಆಪಲ ಒಂಜಿ ನಾಟಕ ಮಲ್ಪುನಾಗ ಆಪಿನ ಒಂಜಿ ಆ ಆವಾಹನದ ಅನುಭವ ಎಂಕಾಯ್ತ ಬಗ್ಗೆ ಭಾರಿ ಖುಷಿ. ಸೀರಿಯಲ್ ಮಲ್ತೆ 23 ವರ್ಷ ಸೀರಿಯಲ್ ಮಲ್ತೆ ನಾಟಕಗೂ ಇತ್ತೆದ ಕಾಲಡು ಅಂಜೋಕ್ಲಾಡು ಪುಂಜೋಕ್ಲಾಡು ಏರೇ ಪೊಂಡಲ ಮಾತಿರಲ್ಲ ಫಸ್ಟ್ ಅವಮಾನ ಮಲ್ಪೋಯ್ರು ಮಾತಿರಲ್ಲ ಗೊತ್ತು ಇಂಚು ಸಾವ್ದ ನಾಟಕ ಮಕ್ಕಳನ್ನ ಪುಂಜುಕ್ಲು ಬರೀ ಇಂಚಿನ ನಾಟಕ ಹೋಗ್ಬೇನಿ ಅವಮಾನ ಒಂದು ಯಾನ್ ಪನ್ಪಿನ ಪಾತಿರತ್ತು ಮುರನಿ ಒವ್ವ ಒಂಜಿ ಸನ್ಮಾನ ಒಂದು ಉಪ್ಪನಕ ಸಾಣೆಹಳ್ಳಿದ ಸ್ವಾಮೀಜಿ ಪಂಡಿತಾರಾಧ್ಯರು ಬಂದಿರು ಆರು ಮಲ್ಲ ಸ್ವಾಮೀಜಿ ಆರು ಆ ಟೈಮ್ ಇಡು ಅಲ್ತ ಪೀಠನ ಗೆತೋನ್ನಾಗ ನಾಟಕಕ್ಕೆ ಮಸ್ತ್ ಇಂಪಾರ್ಟೆನ್ಸ್ ಕೊರಿಯರು ಜನಕ್ಲು ಪಂಡ್ಯರಿಗೆ ಸ್ವಾಮೀಜಿ ಹಾಳಾಯರು ನಾಟಕದ ಪಿರೋಡು ಪೋಂದುಲೇರು ಸ್ವಾಮೀಜಿ ದಾದ ಕಥೆ ಮೇರನ್ನ ಅಂದು ಅವಮಾನ ಮಲ್ತೇರು ಸ್ವಾಮೀಜಿ ನಿಂಗೊಂಡೇರಿಗೆ ಒಂದು ಸಮಯನಾಗ ಮಲ್ಪೋನ ಆರು ಎಡ್ಡೆ ಅವಳು ಭಾರಿ ಪುರ್ಲುದ ಓಪನ್ ಏರ್ ಆಡಿಟೋರಿಯಂ ಪುರ ಕಟ್ಟಾದಿರು ಪ್ರತಿ ವರ್ಷ ಸಾವಿರಾರು ಜನ ನಾಟಕದ ಬಗ್ಗೆ ಗಂಧ ಗಾಳಿ ಗೊತ್ತಿದ್ದ ಜಾಗ ಇಡು ಸಾವಿರಾರು ಜನ ಬತ್ತಿತ್ತ ನಾಟಕ ತೂಪೇರು ಮುರಂಜಿ 10,000 ಜನ ಬೈದೇರು ನಾಟಕ ತುಯರೆ ಆರಂಪಿನಿ ಯಾನ್ ಬೇಲೆ ಮಲ್ತೊಂದು ಪುನಗ ಜನ ಅನುಮಾನಡು ತುಯೇರು ಇತ್ತೇ ನಾನು ಸನ್ಮಾನ ಮಲ್ತೊಂದುಲ್ಲೇರು ಒಂದು ಮಾತಾ ಕಲಾವಿದೇರ್ನ ಕಲಿತ ಪಿರೋಡು ಪೂಪಿನ ಕಲ ಒಂಚಿ ದುರಂತ ಅಂಚೆನೆ ಆಯ್ತು ತಿಕ್ಕುನ ಸನ್ಮಾನದ ಲಾಭಲ ಯಾನ್ಲ ಪಂಡ್ರೆ ಯಾಪಲ ಅವಮಾನ ಅದು ಮಾತೆರ್ಲ ಇಂಕ್ಲನ ಅನುಮಾನಡು ತೂದು ಇತ್ತೆ 30 ವರ್ಷ ಕಲೆಗೋಸ್ಕರ ಬೆಂದಿ ಬೊಕ್ಕ ಸನ್ಮಾನ ಮಲ್ತೊಂದುಲ್ಲೇರು ಅವಮಾನ ಅನುಮಾನ ಸನ್ಮಾನ ಮೂಜಿಲ ಮಾನೋಲೆ ಆಂಡ್ ಆಯ್ತ ಪಿರೋಡು ಉಪ್ಪುನ ಭಾವ ಮಾತ್ರ ಬೇತೆ ಬೇತೆ 23 ವರ್ಷ ಟೆಲಿವಿಷನ್ನು ಸಿನಿಮಾಡು ಪುರ ಬೇಲೆ ಮಲ್ತಿ ಬೊಕ್ಕ ಯಾನೇನು ಅಂತ ಯಾವ ಇಂಕ ಬಚ್ಚುಣ್ಣ ಯಾನಂತ ರಿಟೈರ್ಮೆಂಟ್ಗೆ ತೊನ್ವೆ ಆಂಡ ಏನಣ್ಣು ಟೆಲಿವಿಷನ್ 23 ವರ್ಷ ಸಾಂಕದುಂಡು ಐಕೊಂಜಿ ಋಣ ಉಂಡು ಎಂಕಾಯ್ ತೊಟ್ಟಿಗೆ ಯಾನವೇನು ಪಿರಾಕೊರ್ಪಿನಿಂಚಿ ಯಾನ್ ಯಾಪಲ ಋಣದ ಬಗ್ಗೆ ಮಸ್ತಿ ಎನ್ನುವೆ ಯಾನ್ ಏನ ಋಣದು ಅಂದ್ರೆ ಇಷ್ಟಪಡೋಜೆ ಈ ಋಣನ ಯಾನ್ ಎಂಚ ಸಂದ ಅವಡು ಅಪ್ಪಗೆ ಎಂಕ ತರಕ್ಕೆ ಬತ್ತಿನ ಒಂಜೇ ವಿಷಯ ಎನ್ನ ಲೆಕ್ಕಂತಿನ ಶಿಸ್ತುಡು ಉಪ್ಪುನ ಡಿಸಿಪ್ಲಿನ್ಡ್ ಉಪ್ಪುನ ಕುಡೊಂಜಾತಿ ಜೋಕ್ಲೆಂಡ್ ಪುಟ್ಟಾವೆ ಯಾನಂದು ಆ ಟೈಮ್ ಯಾನ್ ಹುಟ್ಟು ಹಾಕಿದ ಪಾಡಿನ ಸಂಸ್ಥೆನೇ ಎನ್ನ ಆ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಆಜಿ ವರ್ಷ ಅಂಡು ಈ ಆಜಿ ವರ್ಷೋಡು ಇನಿಕ್ ಇನ್ಕ್ಲೂಡಿಂಗ್ ದೀಕ್ಷಿತ್ ನಂಚಿನ ಮಸ್ತ್ ಜನ ನಿಕ್ಕಲು ತೂಪಿನ ಹೀರೋ ನಕ್ಕಲು ಮಸ್ತ್ ಜನ ಹೀರೋಯಿನ್ ನಕ್ಕಲು ಸಿನಿಮಾಡ್ ತೂಪಿನ ಎನ್ನ ಸ್ಟೂಡೆಂಟ್ಸ್ ನಕ್ಲು ಅದುಲ್ಲೇರು ಆಯ್ತ ಬಗ್ಗೆ ಇಂಕ ಇನಿಕಲ ಒಂಚಿ ಹೆಮ್ಮೆ ಉಂಡು ದಾಲ ಎಕ್ಸ್ಪೆಕ್ಟೇಷನ್ ಜೋಕುಲ್ಡ ಕಾಸು ತಿನಿ ಕೊರೋಲಿ ಆ ನೀರ್ಲ ಹೆಲ್ಪ್ಗೆ ಏನು ಬತ್ತಂಡ ಒಂಚೂರು ಕಾಸು ಕೊಡ್ದು ಮುಗಿಪುನ ಮಲ್ಲ ವಿಷಯ ಆಯ್ತು ಆಂಡ ಆ ಬಾಲೆಗೆ ಇಂಚಿನ ಅಗತ್ಯ ಉಂಡು ಅವೇನು ತೂದು ಆಯ್ತ ಜೀವನನ್ನು ರೂಪಿಸುನ ಯಾನ್ ಬಾಲೆಗೆ ಇನಿಕೊಂಜಿ ಕಾಸು ಕೊರ್ಪಿನ ಮಲ್ಲ ವಿಷಯ ಆಯ್ತು ಆಂಡ ಐತ ಫ್ಯಾಮಿಲಿ ಐತ ಅಪ್ಪ ಮಗ ಅವು ನುಪ್ಪು ಕೊರ್ಪಿನ ಸ್ಥಾನೋಡು ಉಂತುಂಡು ಬಂದಾಂಡ ಎಂದ ಶ್ರಮ ಸಾರ್ಥಕ ನಮ್ಮ ಮಾತಿರ್ಲ ಈತೆ ಉಪ್ಪುನಿ ವಾ ಪ್ರೊಫೆಷನ್ ನಮ್ಮ ಉಪ್ಪಾಡು ಪ್ರೊಫೆಷನ್ ಉಂತುದು ಪುದರ್ ಮಲ್ತಿ ಬೊಕ್ಕ ನಂಗೆ ಮಾತಿರಲು ನೀ ಕರ್ತವ್ಯ ಉಂಡು ಆ ಕರ್ತವ್ಯ ವಾಪಸ್ ಕೊರ್ಪಿನ ದೀವೋನ್ನತ್ ಯಾಪಲ ಕೊರಡು ನಾಮ ವಾಪಸ್ ಕೊರ್ಪುನೇಟು ಉಪ್ಪುನ ಖುಷಿ ಐಟ್ ತಿಕ್ಕುನ ಒಂಜಿ ತೃಪ್ತಿ ಅವು ಬೇತೆ ಒಯ್ಟ್ಲ ಹೆಚ್ಚಿ
ದೇವೇರುಪ್ಪು ಪಂಚಭೂತಲುಪ್ಪು ಮಾತಾ ಜಾಗೆಲ್ಲ ಉಪ್ಪುನಿ ಒಂಜೆ ಎನ್ನ ಎಂಚಿ ನೋಡಿ ಯಾನ್ ಯಾಪಲ ಯಾನ್ ಪ್ರೇಯರ್ ಮಸ್ತ್ ಮಲ್ಪುನಾಗ ಎಂಕೋಸ್ಕರ ಯಾನ್ ಯಾಪಲ ಪ್ರೇಯರ್ ಮಲ್ದಿನ ಹೆಜ್ಜೆ ಎಂಕಿ ಇನಿಕ್ಲ ಹೆಜ್ಜೆ ಯಾನ್ ಓಡೆ ಪೋಯಡ್ಲ ಮಾತ್ರೆಗಳ ಎಡ್ಡೆ ಆವಡೊಂದು ಕೈ ಮುಗಿವೆ ಎಂಕೋಸ್ಕರ ಒಂದು ಆವಡೊಂದು ಯಾನ್ ಈತಿನಟ ಕೇಂದಿನಾಲ ಹತ್ತು ಆಂಡ ಏರೆಗೋಸ್ಕರ ಒಂದು 2-3 ಸಲ ಇನ್ಸಿಡೆಂಟ್ ಏರೆಗೋಸ್ಕರ ಯಾನ್ ಪ್ರೇಯರ್ ಮಲ್ಪೋಡ ಯಾನ್ ಭಾರಿ ವಿಷಮ ಸ್ಥಿತಿ ಟಾಕಲು ಬಳಲೊಂದಿತ್ತೇರೆ ಆ ಟೈಮ್ಡ್ ಯಾನ್ ಪಂಡ್ ಯಾನ್ ಈತಿನಟ ಮಸ್ತ್ ಎಡ್ಡೆ ಬೇಲೆ ಮಲ್ದೆ ಹೆಂಗೆ ಗೊತ್ತುಂಡು ಆ್ಯಂಡ್ ಯಾನ್ ಪನ್ಪೂಜೆ ನಾನು ಮಸ್ತ್ ಎಡ್ಡೆ ಬೇಲೆ ಮಲ್ತೆ ಮಸ್ತ್ ಜೋಕ್ಲ ಜೀವನವನ್ನು ರೂಪಿಸಾದೆ ಆಯ್ತ ಪುಣ್ಯ ಉಂಡೆ ಅಂಡ ಆ ಪುಣ್ಯ ಯಾನ್ ನಿಕ್ಕಿನಿ ವಾಪಸ್ ಕೊರ್ಪೆ ಯಾನೊಂಜಿ ಕೇನೊಂದುಲ್ಲೆ ಅಕ್ಲೆಗೆ ಅವು ಆವಾರ್ಡ್ ಹೊಂದಿತ್ತೆ ಅವು ಮೂಜಿ ಸೆಮ್ಮ ಇಡ್ಲ ಆತುಂಡು ಅದಕ್ಕೋಸ್ಕರ ಯಾನ್ ಆ್ಯಪಲ್ ಅನ್ಪೆ ಎಡ್ಡೆ ಬೇಲೆ ಮಲ್ಪುಲೆ ಆ ಎಡ್ಡೆ ಬೇಲೆದ ಪುಣ್ಯ ನಿಕ್ಲೆಗೆ ತಿಕ್ಕು ಇತ್ತಂಡ ಪುಣ್ಯನ ವಾಪಸ್ ಕೊರ್ಲೆ ಇಜಿಂಡ ಅವು ನಿಕ್ಲ ಜೋಕ್ಲೆಗೆ ಹೋಗ್ಕೊಂಡು ಎನ್ನ ಪಪ್ಪ ಎನ್ನ ಮಮ್ಮಿ ಮಲ್ದಿನ ಮಸ್ತ್ ಎಡ್ಡೆ ಬೇಲದ ಪುಣ್ಯದ ಪಲಟು ಯಾನ್ ಮೂಲುಲ್ಲೆ ಎಂಕ್ಲನ ಈಶ್ವರನ ಎಂಕರಣ ಪಪ್ಪ ನೆನಪಾಪ ದಯಪಣ್ಣ ಎಂಕ್ಲು ಎಲ್ಲಿ ಒಡುಪುನ ಪಪ್ಪ ಬಕ್ಕನ ಒಟ್ಟೊಟ್ಟಿಗೆ ತೂತಿನಕಲು ಅದಕ್ಕೋಸ್ಕರ ಯಾನ್ ಇನಿ ಖಾಲಿ ಒಂದೊಂಜಿ ಕಾರಣಕ್ಕೋಸ್ಕರ ಆತು ಬ್ಯಾಂಗ್ಳೂರ್ದು ಇಡೆ ಮುಟ್ಟಬೇಕಿದೆ ಸನ್ಮಾನ ಗೆತೊಂಡೆ ಸಂತೋಷ ಪ್ರೀತಿಡ್ ಸನ್ಮಾನ ಮಲ್ದರ್ ಇಂಚಿನ ಭಾಗ್ಯ ನಮ್ಮ ಮುಲ್ತ ನನಲ ಮಸ್ತ್ ಜನ ಆರ್ಟಿಸ್ಟ್ ನಕ್ಲೆ ತಿಕ್ಕಡು ಅಕ್ಲು ಬೆಳೆಯೋಡು ಆತೆಯನ್ನ ಆಶಯ. ಪ್ರಸ್ತುತ 2018-19 ಸಾಲಿನ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿರುತ್ತಾರೆ. ಈ ಪಂದ್ಯಾಟದಲ್ಲಿ ಕೂಡ ಅವರು ಪಾಲ್ಗೊಂಡಿರುತ್ತಾರೆ. 2019-20 ಸಾಲಿನಲ್ಲಿ ನಡೆದ ಜೂನಿಯರ್ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ದಕ್ಷಿಣ ಜಿಲ್ಲೆಯನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದಿರುವ ಅವರಿಗೆ ಅಭಿನಂದನೆಯಾಗಿದ್ದಂಥ ವೀರೇಂದ್ರ ಅವರು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ 200 ಕಬಡ್ಡಿ ಆಟಗಾರ. 2018 ಮತ್ತು 19 ಸಾಲಿನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಜೂನಿಯರ್ ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ರಾಜ್ಯ ತಂಡಕ್ಕೆ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ 2019-20 ಸಾಲಿನಲ್ಲಿ ನ್ಯೂ ಕಬಡ್ಡಿ ಫೆಡರೇಷನ್ ವತಿಯಿಂದ ಬೆಂಗಳೂರಿನಲ್ಲಿ ನಡೆದಂಥ ಇಂಡೋ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಲೀಗ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೂಡ ಭಾಗವಹಿಸ್ತಾರೆ. ಮುಂದಕ್ಕೆ PUCಯಲ್ಲಿ 90% ಅಂಕಗಳನ್ನು ಗಳಿಸಿದಂಥ ಕುಮಾರಿ ಅನುಷಾ ಅಂತ ಭೂಮಿಕೆ ಅವರು ಕಳೆದ PUCಯಲ್ಲಿ 9% ಅಂಕಗಳಿಂದ ತೇರ್ಗಡೆಗಿದ್ದಾರೆ. ಅವರು ಪರಿಜ್ಞಾನ ಕಾಲೇಜ್ ಸೋಮೇಶ್ವರದ ವಿದ್ಯಾರ್ಥಿಯಾಗಿದ್ದು ಪ್ರೀ ಯೂನಿವರ್ಸಿಟಿ ಕಾಲೇಜಲ್ಲಿ ತಮ್ಮ ವ್ಯಾಸಂಗವನ್ನು ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅದೇ ರೀತಿ ಫಲಪುಷ್ಪಕ ಸ್ಮರಣಿಕೆಯೊಂದಿಗೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಅವರು ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಧನವನ್ನು ನೀಡಿ ಅವರ ಪ್ರತಿಭೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಅವರೊಂದಿಗೆ ಗೌರವ ಧನವನ್ನು ನೀಡಿ ಅವರ ಪ್ರತಿಭೆಗೆ ಇನ್ನಷ್ಟು ಮೆರುಗನ್ನು ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ವರ್ಷ ಪ್ರತಿ ಜಾತ್ರಾ ಮಹೋತ್ಸವದಂದು SSLC PUC ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಗಳಿಸಿದಂತಹ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅನನ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನ ಈ ಒಂದು ವರ್ಷ ಪ್ರತಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಿದೆ. ವರ್ಷ ಪ್ರತಿ ಹೋಗುವಾಗಲೇ ಮಕ್ಕಳ ಸಂಖ್ಯೆ ಅಧಿಕವಾಗುತ್ತದೆ ಪರಿಸರದಲ್ಲಿ. SSLC ಅದೇ ರೀತಿ PUC ಪರೀಕ್ಷೆಯಲ್ಲಿ 90ಕ್ಕಿಂತ ಅಧಿಕ ಅಂಕ ಗಳಿಸಿದವರಿಂದ ಅನುಷಾ ದಯವಿಟ್ಟು ಅನುಷಾ ಪ್ರಸಾದ್ ಮತ್ತು ಆಶಾ ದಂಪತಿಗಳ ಸುಪುತ್ರಿಯಾದ ಅನುಷರವರು ಕಳೆದ PUCಯಲ್ಲಿ 93% ಅಧಿಕ ಅಂಕಗಳಿಂದ ತೇರ್ಗಡೆಗೆ ಈಗ ಕೆನರಾ ಕಾಲೇಜಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ.
ಪುರಸ್ಕಾರವನ್ನು ಪಡೆದಂಥ ಎಲ್ಲ ನಮ್ಮ ಪ್ರತಿಭೆಗಳಿಗೆ ಶ್ರೀ ಉಮಾಮಹೇಶ್ವರ ದೇವರ ಅನುಗ್ರಹ ಇರಲಿ. ಅವರ ಪ್ರತಿಭೆ ಇನ್ನಷ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ ಎನ್ನುವ ಆಶಯದೊಂದಿಗೆ ಶ್ರೀ ಮಹಾತಾಯಿ ಉಮಾಮಹೇಶ್ವರಿ ಅವರನ್ನು ಅನುಗ್ರಹಿಸಲಿರುವ ನಿಟ್ಟಿನಲ್ಲಿ ಅವರಿಗೆ ಅನಂತ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ನಾನಿವತ್ತಿಲ್ಲಿ ಕಲಾವಿದನಾಗಿ ಗುರುತಿಸ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ನಾನೊಬ್ಬನೇ ಅಲ್ಲ, ನನ್ನಂಥ ಸುಮಾರು ಜನ ಕಲಾವಿದರಿಗೆ ಇವರು ದಾರಿದೀಪ ಆಗಿದ್ದಾರೆ. ಕೆಲವು ಸತಿ ದೇವರು ಎಲ್ಲ ಕಡೆ ಬಂದು ಎಲ್ಲರಿಗೂ ಸಹಾಯ ಮಾಡೋದಕ್ಕಾಗಲ್ಲ. ಅಲ್ಲಲ್ಲಿ ಕೆಲವ್ರನ್ನ ಸೃಷ್ಟಿಸಿರ್ತಾನೆ. ಅವರು ನಮ್ಮ ಬದುಕಲ್ಲಿ ಬಂದು ನಮ್ಮ ಬದುಕನ್ನು ಬದಲಾಯಿಸ್ತಾರೆ. ಇದು ಎಲ್ಲರ ಬದುಕಲ್ಲೂ ಆಗಿರುತ್ತೆ. ಯಾವುದೋ ಒಂದು ಹಂತದಲ್ಲಿ ಯಾರೋ ಒಬ್ಬರು ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ. ಸೊ ಒಂದು ದೇವರ ಸ್ಥಾನನ ತುಂಬಿರ್ತಾರೆ. ಆ ದೇವರ ಸ್ಥಾನ ನನಗೆ ಇವರು ತುಂಬಿದ್ದಾರೆ. ಸೊ ಬೇರೆಯವ್ರ ಖುಷಿಲಿ ನಮ್ಮ ಖುಷಿನ ನೋಡೋಣ, ಆದಷ್ಟು ಬೇರೆಯವ್ರಿಗೆ ಸಹಾಯ ಮಾಡೋಣ, ಬೇರೆಯವ್ರ ಬೆಳವಣಿಗೆಯಲ್ಲಿ ನಮ್ಮ ಬೆಳವಣಿಗೆ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಈ ಕಾರ್ಯಕ್ರಮದ ಮುಖ್ಯ ಅಂಗ ಅಧ್ಯಕ್ಷರು, ಅದೇ ರೀತಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿದಂತಹ ನಮ್ಮ ಕ್ಷೇತ್ರದ ತಂತ್ರಿವರ್ಯರಿಂದ ತಮ್ಮ ಮಾತುಗಳು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದಂಥ ಬೋಧನೆಯನ್ನು ನೆನಪಿಸಿಕೊಳ್ಳಬೇಕು. ಭಗವದ್ಗೀತೆ ಅಂದರೆ ಅರ್ಜುನನಿಗೆ ಬೋಧಿಸಿರುವಂಥ ವಿಚಾರ. ಭಗವದ್ಗೀತೆಯಲ್ಲಿ ಇರುವುದೇನು? ಒಂದು ವೇಳೆ 18 ಅಧ್ಯಾಯವನ್ನು ಕೂಡ ಓದಲಿಕ್ಕೆ ಬೇಕಾಗಿರುವಂಥ ಸಮಯ ಇಲ್ಲ ನಮ್ಮ ಹತ್ರ. ಇವತ್ತು ತುಂಬ ಒತ್ತಡದಲ್ಲಿದ್ದೇವೆ. 18 ಅಧ್ಯಾಯಗಳನ್ನು ಓದದಿದ್ದರೂ ಕೂಡ ಭಗವದ್ಗೀತೆಯಲ್ಲಿ ಏನಿದೆ? ಆ ಭಗವದ್ಗೀತೆ ಪ್ರಾರಂಭ ಆಗೋದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಆ ಸುರುವಿನ ಧರ್ಮವನ್ನು ತೆಕ್ಕೊಂಡ್ರೆ ಭಗವದ್ಗೀತೆ ಕೊನೆಗೊಳ್ಳುವುದು ಜ್ಯೋತಿರ್ಮಮ ಎಂಬ ಪದದಿಂದ. ಆ ಕೊನೆಯಲ್ಲಿ ಇರುವಂಥ ಮಮವನ್ನು ತೆಗೆದುಕೊಂಡು ಜೋಡಿಸಿದರೆ ಮಮ ಧರ್ಮ ಎಂಬ ಒಂದು ಪದ ಉತ್ಪತ್ತಿ ಆಗ್ತದೆ. ಈ ಪ್ರಪಂಚದಲ್ಲಿ ಜನ್ಮಕ್ಕೆ ಬಂದ ನಂತರ ನಾನು ಮಾಡಬೇಕಾದಂಥ ಕರ್ತವ್ಯ ಏನು? ಆ ಕರ್ತವ್ಯವನ್ನು ಪರಿಪೂರ್ಣವಾಗಿ ಅನುಸರಿಸಿಕೊಂಡು ಬರುವಂಥ ಒಂದು ಸಂಸ್ಕಾರ ನಮ್ಮಲ್ಲಿ ಜಾಗೃತವಾದರೆ ನಮಗೆ ತನ್ನಿಂದ ತಾನೇ ಜ್ಞಾನೋದಯ ಆಗುತ್ತದೆ. ತಾನು ಮಾಡಬೇಕಾದ್ದು ಏನು ಎಂಬುದು ಸರಿಯಾಗಿ ತಿಳಿದು ಬರ್ತದೆ. ಅಂತಹ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಂಥ ಕಲಾಕ್ಷೇತ್ರದಲ್ಲಿ, ಅದರಲ್ಲಿಯೂ ಧಾರಾವಾಹಿ ಚಿತ್ರರಂಗದಲ್ಲಿ ಎಲ್ಲ ಹೆಚ್ಚಿನ ಅಂಶ ತಾಯಂದಿರು ತಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕಾದರೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕೆಂದರೆ ಯಾರೋ ಒಬ್ಬರು ಮಾಡಿರುವಂಥ ಅಪರಾಧ ಅದು ಎಲ್ರಿಗೂ ಕೂಡ ಅಪವಾದವನ್ನು ಹುಟ್ಟಿಸ್ತದೆ. ಅದನ್ನೇ ಈ ವೇದಿಕೆಯಿಂದ ತಾಯಿ ಹೇಳಿದರು. ಬಹಳ ಒಳ್ಳೆಯ ಜೋಡಣೆ ಏನೆಲ್ಲ ಬರ್ತದೆ ಜೀವನದಲ್ಲಿ ಅಂತ. ಅದೆಲ್ಲವನ್ನು ಕೂಡ ಸಹಿಸಿಕೊಂಡು, ಅಂತೂ ಮಲಯಾಳದಲ್ಲೊಂದು ಮಾತಿದೆ, ಮುಳ್ಳಾಯಂಗ್ಲು ಮುರುಕೆ ಬಿಡಿಕಣೋ ಅಂತ. ಮುಳ್ಳಾದರೂ ಸರಿ ಅದನ್ನು ಗಟ್ಟಿಯಾಗಿ ಹಿಡಿಬೇಕು. ಒಂದು ವೇಳೆ ಒಮ್ಮೆ ರಕ್ತ ಬರಬಹುದು, ಆದರೆ ಮತ್ತೆ ಆ ಮುಳ್ಳೆ ನಮಗೆ ಆಸರೆ ಆಗ್ತದೆ. ಅದಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿ ಒಬ್ಬ ಮಹಾತಾಯಿ ವೇದಿಕೆಯಲ್ಲಿ ಇದ್ದಾರೆ. ಅವರು ತನ್ನ ಜೀವನದ ಅನುಭವವನ್ನು ಈ ವೇದಿಕೆಯ ಮುಂದಿಟ್ಟರು. ಈ ಒಂದು ಮಾತನ್ನು ಗ್ರಹಿಸಿಕೊಂಡು ಅವರು ಅಲ್ಲಿಗೆ ಅವರ ಪಯಣವನ್ನು ನಿಲ್ಲಿಸಲಿಲ್ಲ. 23 ವರ್ಷ ನನ್ನನ್ನು ಯಾವುದು ಸಾಕಿದೆಯೋ ಆ ಕ್ಷೇತ್ರಕ್ಕೆ ನಾನು ಸಮರ್ಪಣೆ ಮಾಡಬೇಕೆಂಬ ಭಾವನೆಯೊಂದಿಗೆ ಈಗಿನ ಯುವ ಪೀಳಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಗುರು ಹೇಗೆ ಅಂತ ತಿಳಿಬೇಕು ಅಂತಾದರೆ ಗುರುವಿನ ಹತ್ರ ಮಾತಾಡಬೇಕು ಅಂತ ಇಲ್ಲ ಅಂತೆ. ಶಿಷ್ಯನ ಮಾತು ಕೇಳಿದರೆ ಸಾಕು ಆ ಗುರು ಹೇಗೆ ಅಂತ ಗೊತ್ತಾಗ್ತದೆ ಅಂತ.
ಹಾಗೆ ನನ್ನ ಗುರುಗಳು ಅಂತ ಆತ್ಮೀಯ ದೀಕ್ಷಿತ್ ಶೆಟ್ಟಿಯವರು ಹೇಳುವಂಥ ಸಂದರ್ಭದಲ್ಲಿ ಆ ಮಾತಿನಲ್ಲಿ ಹೇಳಿದರು, ಏನಾದರೂ ಇನ್ನೊಬ್ಬರಿಗೆ ನಮ್ಮಿಂದ ಆಗುವಂಥದ್ದನ್ನು ಮಾಡೋಣ ಎಂಬ ಭಾವನೆ ಇದೆಯಲ್ಲ, ಆ ಭಾವನೆ ಇಲ್ಲಿ ಸೃಷ್ಟಿಯಾಗಿದೆ ಅಂತಾದರೆ ಆ ಗುರುವಿನ ಚಿಂತನೆಯೂ ಕೂಡ ಅದುವೇ. ಯಾರಲ್ಲಿ ಆ ಸಮರ್ಪಣಾ ಭಾವ ಇದೆಯೋ ಆ ಸಮರ್ಪಣಾ ಭಾವ ಇರುವವರಿಗೆ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸಾಧಿಸಲ್ಪಡುತ್ತದೆ. ಯಾಕೆ ಕಾರಣ ಎಂದರೆ ಅದು ಭಾರತ ದೇಶದ ಅತ್ಯಂತ ಪ್ರಾಚೀನವಾಗಿರುವಂಥ ಸಂಸ್ಕಾರ. ಅದರಿಂದಲೇ ಇದು ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ನಿಲ್ಲುವಂಥ ರಾಷ್ಟ್ರವಾಗಿರುವಂಥದ್ದು. ಪೂಜನೀಯ ಆದಿಶಂಕರರೇ ಹೇಳಿದಂಥ ಒಂದು ಮಾತಿದೆ, ಭಾರತ ದೇಶದ ಸಂಸ್ಕಾರ ಏನು? ಮಾತೃ ದೇವೋಭವ ಅಂತ. ನಾವೆಲ್ಲದರಲ್ಲಿ ಕೂಡ ಪುರುಷ ಪ್ರಾಧಾನ್ಯತೆಯನ್ನು ಕಲ್ಪಿಸುವುದಿದ್ರೆ ನಮ್ಮ ಧರ್ಮ ಎಲ್ಲಿಯೂ ಕೂಡ ಪುರುಷ ಪ್ರಾಧಾನ್ಯತೆಯನ್ನು ಕಲ್ಪಿಸಲಿಲ್ಲ, ಬದಲಾಗಿ ತಾಯಿಗೆ ಸ್ಥಾನವನ್ನು ನೀಡಿದೆ. ಮಾತೃದೇವೋಭವ ಎಂಬ ಆ ವಚನ ಇದೆ. ಯಾವತ್ತೂ ಕೂಡ ನಮ್ಮ ಆ ಸಂಸ್ಕಾರ ಪ್ರಾರಂಭ ಆಗುವುದೇ ಮಾತೃದೇವೋಭವ ಎಂಬ ವಚನದಿಂದ. ಒಂದು ವೇಳೆ ಈ ದೇಶ ಆ ತಾಯಿಗೆ ಯಾವ ಪೂಜನೀಯ ಸ್ಥಾನವನ್ನು ನೀಡಿದೆ ಎಂಬುದಕ್ಕೆ ಉದಾಹರಣೆಯಾಗಿ ನಮ್ಮ ದೇಶದ ಹೆಸರೇ ಭಾರತ ಅಂತ. ಅವಳನ್ನು ನಾವು ತಾಯಿ ಭಾರತಿ ಅಂತ ಸಂಬೋಧಿಸ್ತೇವೆ. ನಮ್ಮಲ್ಲಿರುವಂಥ ಪಾಪತ್ವವನ್ನು ಸಂಪೂರ್ಣ ನಿವಾರಿಸಿಕೊಳ್ಳಿಕ್ಕೆ ಪೂರಕವಾಗಿರುವಂಥದ್ದು ತೀರ್ಥ ಸದೃಶವಾಗಿರುವಂಥ ನದಿಗಳು. ಆ ನದಿಗಳನ್ನು ಗಮನಿಸಿ, ಎಲ್ಲಿಯಾದರೂ ಒಂದು ನದಿಗಾದರೂ ಕೂಡ ಗಂಡಸಿನ ಹೆಸರಿದೆಯಾ? ನಮ್ಮೂರಲ್ಲಿ ನಾಸ್ತಿಕರಿದ್ದಾರೆ ಕೇರಳದಲ್ಲಿ. ಒಂದು ವೇದಿಕೆಯಿಂದ ನಾನು ಮಾತಾಡ್ತಾ ಇರುವಾಗ ಗಂಡಸರ ಹೆಸರಿಲ್ಲ ಅಂತ ಹೇಳುವಾಗ ಒಬ್ಬ ನಾಸ್ತಿಕ ಆ ವೇದಿಕೆಯಲ್ಲಿದ್ದ ಅವ ಹೇಳ್ತಾನೆ, ಕೃಷ್ಣ ಅಂತ ಒಂದು ನದಿ ಇದೆ, ಅದು ಗಂಡಸಲ್ವ ಅಂತ ಕೇಳಿದ. ಆದರೆ ಆ ಕೃಷ್ಣ ಎಂಬುದು ಅದು ಪುರುಷನ ಹೆಸರಲ್ಲ, ಕೃಷ್ಣ ಎಂದು ಆ ನದಿಯ ಹೆಸರು. ನಾನು ಯಾರ ಹತ್ರ ಕೂಡ ವಾದ ಮಾಡಲಿಕ್ಕೆ ತಯಾರಿದ್ದೇನೆ. ಎಲ್ಲಿಯೂ ಕೂಡ ನಮ್ಮ ತೀರ್ಥಗಳಿಗೆ ಪುರುಷರ ಹೆಸರನ್ನಿಡಲಿಲ್ಲ, ಸ್ತ್ರೀ ಹೆಸರೇ ಇದೆ. ಅತ್ಯಂತ ಪವಿತ್ರವಾಗಿರುವಂಥ ಬೆಟ್ಟಗಳಿವೆ, ಆ ಬೆಟ್ಟಗಳು ಕೂಡ ಎಲ್ಲ ಸ್ತ್ರೀನಾಮದಿಂದಲೇ ಇದೆ. ಯಾಕೆಂದರೆ ಈ ಮಣ್ಣಿನ ಗುಣ ಇದು ಯಾವತ್ತೂ ಕೂಡ ತಾಯಿಗೆ ಪೂಜನೀಯವಾಗಿರುವಂಥ ಸ್ಥಾನವನ್ನು ನೀಡಿದೆ. ಆ ತಾಯಿಗೆ ಪೂಜನೀಯವಾಗಿರುವಂಥ ಸ್ಥಾನವನ್ನು ನೀಡಿರುವ ಕಾರಣವೇ ಇವತ್ತು ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ನಿಲ್ಲುವಂಥ ಸೌಭಾಗ್ಯ ಯೋಗ್ಯತೆ ಭಾರತ ದೇಶಕ್ಕೆ ಪ್ರಾಪ್ತವಾಗಿದೆ. ಅಂತಹ ಆ ತಾಯಿ ಎಲ್ಲ ಕಡೆ ಇರ್ತಾಳೆ. ಆದರೆ ಕೆಲವು ಕಡೆ ಆ ತಾಯಿ ನಮಗೆ ಸಾಕ್ಷಾತ್ಕರಿಸ್ತಾಳೆ, ಕೆಲವು ಕಡೆ ಅಗೋಚರವಾಗಿರುತ್ತಾಳೆ. ಈ ಮಣ್ಣಿನ ಚರಿತ್ರೆಯನ್ನು ಗಮನಿಸಿದರೂ ಕೂಡ ಯಾವುದೇ ಊರಿನಲ್ಲಿಯೂ ಕೂಡ ಒಂದು ದೈವಿಕವಾಗಿರುವಂಥ ಚೈತನ್ಯ ಅದು ಮತ್ತೊಮ್ಮೆ ಜಾಗೃತವಾಗಬೇಕು ಅಂತಾದರೆ ಅಲ್ಲಿ ಕೆಲವು ಅನಾಹುತಗಳು ಸೃಷ್ಟಿಯಾಗಬೇಕು. ಅದಕ್ಕೆ ತಿಳಿದವರು ಏನು ಹೇಳಿದರು? ಒಬ್ಬರು ಧರ್ಮವನ್ನು ವ್ಯಾಖ್ಯಾನಿಸುವಂಥ ಸಂದರ್ಭದಲ್ಲಿ ಹೇಳುತ್ತಾರೆ, ದೇವರು ಹೇಗೆ ಅಂತ ಕೇಳಿದರೆ ದೇವರು ಚಿಕ್ಕ ಮಗುವಿನ ರೀತಿಯಲ್ಲಿ ಅಂತ. ನಮ್ಮ ಮನೆಯಲ್ಲಿ ಇರುವಂಥ ಚಿಕ್ಕ ಮಗುವನ್ನು ನೀವು ನೋಡಿ, ಅದಕ್ಕೆ ಯಾವುದೋ ಒಂದು ವಸ್ತು ಬೇಕು. ಶುರುವಿಗೆ ಆ ಮಗು ಕಲ್ತಿರ್ತದೆ, ತಾಯಿ ಹತ್ರ ಬಂದು ಭಾಳ ನೆಗಾಡಿಕೊಂಡು ಆ ರೀತಿ ತಾಯಿಯನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತದೆ. ಇಲ್ಲ, ಅದು ತಾಯಿಯಲ್ಲಿ ನಡೆಯುವುದಿಲ್ಲ, ವಿಚಾರ ನಡೆಯುವುದಿಲ್ಲ ಅಂತ ಹೇಳುವಾಗ ಸ್ವಲ್ಪ ಹೊರಟಾಗಿ ವರ್ತಿಸ್ತದೆ. ಆ ಮಗು ಸ್ವಲ್ಪ ಹಠ ಹಿಡಿಯುತ್ತದೆ. ಹಠ ಹಿಡಿಯುವಂಥ ಸಂದರ್ಭದಲ್ಲಿಯೂ ಕೂಡ ತಾಯಿ ಬಗ್ಗುವುದಿಲ್ಲ. ಆ ಸಂದರ್ಭದಲ್ಲಿ ಮಗು ಜೋರಾಗಿ ಕಿರುಚಿ ಕೂಗ್ತದೆ. ಆಗ ಬೇಗ ತಾಯಿ ಆ ಮಗುವಿನ ಅಪೇಕ್ಷೆಯನ್ನು ಈಡೇರಿಸ್ತಾಳೆ. ಯಾಕೆಂದರೆ ಇಲ್ಲದ್ರೆ ಹತ್ತಿರದ ಮನೆಯವರು ಕೇಳಿದರೆ ಆ ಮಗುವನ್ನು ಯಾವತ್ತೂ ಕೂಡ ಈ ತಾಯಿ ಕೂಗಿಸ್ತಾ ಇರ್ತಾಳೆ ಅಂತ ಹೇಳೋ ಮಾತು ಹೇಳ್ಬೋದು ಎಂಬ ಭಾವನೆಯೊಂದಿಗೆ ಬೇಗ ಆ ಮಗುವಿನ ಅಪೇಕ್ಷೆಯನ್ನು ಈಡೇರಿಸ್ತಾಳೆ. ದೇವರು ಹಾಗೆ ಅಂತೆ. ದೇವರು ಶುರುವಿಗೆ ನಮಗೆ ಒಂದು ಸಣ್ಣ ಸಣ್ಣ ಸೂಚನೆಗಳನ್ನು ಕೊಡ್ತಾರೆ. ನಾವು ಬುದ್ಧಿ ಇಲ್ಲದವರು, ನಮಗೆ ಅರ್ಥವೇ ಆಗೋದಿಲ್ಲ. ಅದೇ ರೀತಿ ಸ್ವಲ್ಪ ಖಾರವಾಗಿ ನಮಗೆ ಕೆಲವು ಅನುಭವಗಳನ್ನು ದೇವರು ತರ್ತಾರೆ. ಆಗಲೂ ನಮಗೆ ಅರ್ಥ ಆಗದೇ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ಅನಾಹುತಗಳು ಬರುವಾಗ ಮಾತ್ರ ನಾವು ಎಚ್ಚರಗೊಳ್ತೇವೆ. ಆದಾಗ್ಯೂ ಕೂಡ ದೇವರು ಯಾಕೆ ನಮ್ಮನ್ನು ಆ ರೀತಿ ಎಬ್ಬಿಸ್ತಾರೆ ಅಂದರೆ, ಈ ಪರಂಪರೆಯಲ್ಲಿ ಆದರೂ ಕೂಡ ಇಲ್ಲಿ ಆರಾಧನೆಯ ಮುಖಾಂತರ ಕ್ಷೇಮ ಸಿಗಲಿ ಎಂಬ ಭಾವನೆಯೊಂದಿಗೆ ಆ ದೇವರು ನಮ್ಮನ್ನು ಎಬ್ಬಿಸ್ತಾರೆ. ಅದೇ ರೀತಿ ಈ ಪ್ರದೇಶದಲ್ಲಿಯೂ ಕೂಡ ದೇವರು ನಮ್ಮನ್ನು ಎಚ್ಚರ ಮಾಡಿದರು. ಈಶ್ವರರು ಮಾತನಾಡುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆತ್ಮಾರ್ಥವಾಗಿ ಅಭಿಮಾನದಿಂದ ನಮ್ಮ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಆಡಿದರು. ಆದರೆ ಒಂದು ಸತ್ಯ,
ಶರೀರ ಮಾಧ್ಯೆ ಕಲು ಧರ್ಮ ಸಾಧನ ಅಂತ ನಮಗೆ ಶಾಸ್ತ್ರ ಬೋಧಿಸಿಕೊಟ್ಟಿದೆ. ಮನುಷ್ಯ ಜೀವನದಲ್ಲಿ ಎಣಿಸಿದ್ದನ್ನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲರೂ ಅತ್ಯಂತ ಅಭಿಮಾನದಿಂದ ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳುವುದಿದ್ದರೂ ಕೂಡ ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡತಿ ಅಂತ ಒಂದು ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಇದೆ. ನಾಡಿ ಅಂತ ಒಂದು ಗ್ರಂಥ ಇದೆ. ಆ ನಾಡಿ ಗ್ರಂಥವನ್ನು ಗಮನಿಸಿದರೆ ನಾವು ಪೂರ್ವಜನ್ಮದಲ್ಲಿ ಏನು ಮಾಡ್ತೇವೆ ಎಂಬುದು ಏನು ಮಾಡಿದ್ದೇವೆ ಎಂಬುದು ಅರ್ಥ ಆಗ್ತದೆ. ಒಂದು ವೇಳೆ ಇವತ್ತು ಜೀವನದಲ್ಲಿ ಈ ತಾಯಿ ಹೇಳಿದ ರೀತಿಯಲ್ಲಿ ಎಲ್ಲ ಅಪವಾದಗಳನ್ನು ಸಹಿಸಿಕೊಂಡು ಬೇಕಾದಷ್ಟು ವಿರೋಧಿಗಳನ್ನು ಕೂಡ ಸೃಷ್ಟಿಸಿಕೊಂಡು ಪರಂಪರಾನುಗತವಾಗಿ ಬಂದಿರುವಂಥ ಒಂದು ನೈತಿಕತೆ ಯಾವುದಿದೆಯೋ ಆ ನೈತಿಕತೆಯನ್ನು ಉಳಿಸಿಕೊಂಡು ಮುಂದುವರಿಯುವಂಥ ಒಂದು ಛಲ ನಮ್ಮಲ್ಲಿ ಇದೆ ಅಂತಾದರೆ ಅದಕ್ಕೆ ಕಾರಣ ಏನು ಅಂತ ಪ್ರಶ್ನಿಸಿದರೆ ಒಂದು ವೇಳೆ ಕೆಲವರು ಹೇಳ್ಬೋದು ಅವರ ಮನಸ್ಸು ಗಟ್ಟಿ ಉಂಟು, ಅವರಿಗೆ ತುಂಬ ಧೈರ್ಯ ಉಂಟು ಹಾಗೆ ಅಂತ. ಕೆಲವರು ಹೇಳ್ಬೋದು ಆ ಜನಕ್ಕೆ ಅಹಂಕಾರ ಅಂತ. ಆದರೆ ನಾನು ನಾಡಿಯನ್ನೇ ಅಭ್ಯಸಿಸುವಂಥ ಸಂದರ್ಭದಲ್ಲಿ ಕಳೆದ ಜನ್ಮದಲ್ಲಿ ಬೇಕಾದಷ್ಟು ಪಾಪವನ್ನು ಮಾಡಿದವ, ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಈ ಜನ್ಮದಲ್ಲಿ ಪರಿಪೂರ್ಣವಾಗಿ ಧರ್ಮಕ್ಕೋಸ್ಕರವಾಗಿ ಸಮಾಜಕ್ಕೋಸ್ಕರವಾಗಿ ಅರ್ಪಿಸುವಂಥ ಮನೋಸ್ಥಿತಿ ನನಗೆ ಪ್ರಾಪ್ತಿಯಾಗಿದೆ ಅಂತ ಆ ಗ್ರಂಥದಿಂದ ಸಿಕ್ಕಿತ್ತು. ಆದ್ದರಿಂದ ಈ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಕಳೆದ ಜನ್ಮದಲ್ಲಿ ಮಾಡಿರುವಂಥ ಪಾಪಕ್ಕೆ ಪ್ರಾಯಶ್ಚಿತ್ತ. ಯಾಕೆಂದರೆ ಇನ್ನೊಂದು ಜನ್ಮ ಅದು ಶ್ರೇಷ್ಠವಾಗಿರುವಂಥ ಮನುಷ್ಯ ಜನ್ಮ ಲಭಿಸಲಿಕ್ಕೆ ಪೂರಕವಾಗಿರುವಂಥದ್ದು. ಇದೆಲ್ಲವನ್ನು ಕೂಡ ಮಾಡಿಸುವ ಭಗವಂತ ಎಂಬ ಆ ಒಂದು ಸಂಕಲ್ಪ ಇದೆ. ಆದ್ದರಿಂದ ನಾವೇನು ದೊಡ್ಡ ಕಾರ್ಯವನ್ನು ಮಾಡಲಿಲ್ಲ. ದೇವರೇನು ದಾರಿ ತೋರಿಸಿದರೋ ಅಲ್ಲಿ ಯಾವ ರೀತಿ ಗಂಧದ ಕೊರಡು ಅದು ಕಾಣುವಂಥ ಸಂದರ್ಭದಲ್ಲಿ ನಮಗೆ ಅದರಲ್ಲಿ ಏನು ಸಿಗ್ತದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಅದನ್ನು ನೀರಿನಲ್ಲಿ ನಾವು ತೇಯುವಂಥ ಸಂದರ್ಭದಲ್ಲಿ ಅತ್ಯಂತ ಪರಿಮಳಯುತವಾಗಿರುವಂಥ ಗಂಧ ನಮಗೆ ಒದಗಿ ಬರ್ತದೆ. ಆ ಗಂಧ ಎಲ್ಲಿಗೆ ಉಪಯೋಗ ಆಗುತ್ತದೆ? ದೇವರಿಗೆ ತಿಲಕ ಇಡಲಿಕ್ಕೆ ಉಪಯೋಗ ಆಗುತ್ತದೆ. ದೇವತಾ ಪ್ರಸಾದ ಅಂತ ನಮ್ಮ ಹಣೆಗೆ ತಿಲಕ ಇಡಲಿಕ್ಕೂ ಅದು ಉಪಯೋಗ ಆಗುತ್ತದೆ. ಆ ತೇಯ್ದಾಗ ಮಾತ್ರ ಆ ಪರಿಮಳಯುತವಾಗಿರುವಂಥ ಗಂಧ ಬರ್ತದೆ. ನಾವು ಕೂಡ ಅಷ್ಟೇ ಮಾಡ್ತೇವಷ್ಟೇ. ಎಲ್ಲಿ ಧರ್ಮ ಅಂತರ್ಗತವಾಗಿದೆಯೋ, ಆ ಮಣ್ಣಿನಲ್ಲಿ ಇರುವಂಥ ಪಾವಿತ್ರ್ಯತೆ ಇದೆಯೋ, ಆ ಪಾವಿತ್ರ್ಯವನ್ನು ಎಲ್ಲರೂ ಕೂಡ ಪರಿಪೂರ್ಣವಾಗಿ ಅನುಭವಿಸಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡುವಂಥದ್ದೇ ಒಬ್ಬ ಆಚಾರ್ಯನ ಕರ್ತವ್ಯ ಅಂತ ಶಾಸ್ತ್ರ ಬೋಧಿಸಿದೆ. ಕ್ಷೇತ್ರದಲ್ಲಿ ಆಚಾರ್ಯವರಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ಏನು ಹೇಳ್ತದೆ ಅಂದರೆ, ಆಚಾರ್ಯ ಹೇಗೆ ಇರಬೇಕು ಅಂತ. ವಿಪ್ರ ಕುಲೀನ ಕೃತ ಸಂಸ್ಕ್ರಿಯೋಗ ಸ್ವದೀತ ವೇದ ಆಗಮ ಶಾಸ್ತ್ರವೇತ ವರ್ಣ ಆಶ್ರಮ ಆಚಾರ ಪರೋಧಿ ದೀಕ್ಷೋ ದಕ್ಷ ತಪಸ್ವಿ ಗುರಿರಾಸ್ತಿಗೋಸ್ತು ಅಂತ. ತನ್ನ ಕುಲೀನತೆಯನ್ನು ಯಾವತ್ತೂ ಕೂಡ ಜೀವಂತವಾಗಿರಿಸಿಕೊಂಡು ದಕ್ಷತೆಯಿಂದ ತನ್ನ ಆಂತರಿಕವಾಗಿರುವಂಥ ಯಾವ ತಪೋಶಕ್ತಿ ಇದೆಯೋ ಅದನ್ನು ಧಾರೆ ಇರುವವರನ್ನೇ ಆಚಾರ್ಯನಾಗುತ್ತಾನೆ. ಆ ರೀತಿಯ ಒಂದು ಕರ್ತವ್ಯವನ್ನು ಧಾರೆ ಎರೆದದ್ದು ಬಿಟ್ಟರೆ ಬೇರೆ ನಾವು ಏನನ್ನೂ ಮಾಡಲಿಲ್ಲ. ಇವತ್ತು ಏನಿದ್ರೂ ಕೂಡ ನಾವು ಮಾಡಿರುವಂಥ ಕಾರ್ಯಕ್ಕೆ ಪ್ರೇರಣೆಯಾಗಿರುವಂಥದ್ದು ದೇವರು. ಆ ದೇವರು ಇವತ್ತು ಸಂಘಾಟಕರ ಮುಖಾಂತರ ಬೇಕಾದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಒಂದು ವೇಳೆ ಆ ದೇವರ ಸನ್ನಿಧಿಯಲ್ಲಿ ನಿಂತು ಹೇಳಿದಂಥ ಮಾತುಗಳು, ಈ ವರ್ಷ ಹೇಳಿದಂಥ ಮಾತುಗಳು ಬರುವ ವರ್ಷ ಸತ್ಯ ಆಗ್ತದೆ ಅಂತಾದರೆ ಅದ್ಭುತ ಏನಿಲ್ಲ. ಆ ದೇವರ ಸನ್ನಿಧಿಯಲ್ಲಿ ನಿಲ್ಲುವಾಗ ದೇವರೇ ಹೇಳ್ತಾರೆ ನೀನು ಹೇಳುವಂತೆ. ಯಾಕೆಂದರೆ ದೇವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನೇ ದೀಕ್ಷಿತರು ಹೇಳಿದರು, ದೇವರಿಗೆ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ದೇವರು ಮಾಡಿಸ್ತಾರೆ ಬೇರೆಯವರ ಮುಖಾಂತರ ಅಂತ. ಆ ಸ್ಥಿತಿಯಲ್ಲಿ ಇಲ್ಲಿ ಶೇಖರ್ರಿದ್ದಾರೆ, ದಿನೇಶರಿದ್ದಾರೆ, ಹೀಗೆ ಬೇರೆ ಬೇರೆ ಜನರನ್ನ ದೇವರು ತಯಾರು ಮಾಡಿದರು. ಇವರಿಗೆಲ್ಲ ಗುರುವಿನ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಶ್ರೀಯುತ ಈಶ್ವರರನ್ನು ಕೂಡ ದೇವರು ತಯಾರು ಮಾಡಿದರು. ಹಾಗೆ ಎಲ್ಲರೂ ಕೂಡ ಒಗ್ಗೂಡಿ ಈ ಕಾರ್ಯವನ್ನು ಅನುಸರಿಸಿಕೊಂಡು ಬರಲಿಕ್ಕಿರುವಂಥ ವೇದಿಕೆಯನ್ನು ದೇವರು ತಯಾರು ಮಾಡಿದರು. ಆ ದೇವರು ನಮ್ಮ ಜೊತೆಯಲ್ಲಿ ಇರುವ ಕಾರಣ ಸಾಧಾರಣ ಎಲ್ಲ ಕಡೆ ನಮ್ಮ ಕೇರಳದಲ್ಲಿ ಒಂದು ಮಾತಿದೆ, ಆರಂಭ ಶೂರು ಕೇರಳೀಯ ಅಂತ. ಶುರುವಿಗೆ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಎಲ್ಲ ಕಡೆ ಕೂಡ ಕಾಣ್ತದೆ. ಆದರೆ ಸ್ವಲ್ಪ ಸಮಯ ಕಳೆಯುವಂಥ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ. ಏನು
ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಅನೇಕ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇದ್ದೇನೆ. ನಾನು ಹೆಸರೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಕಾಪಿಕಾಡ್ನ ಸಮೀಪವೇ ಇರುವಂಥ ಒಂದು ದೇವಾಲಯದಲ್ಲಿ ಸ್ವಲ್ಪ ಕಿರಿಕಿರಿಗಳು ಪ್ರಾರಂಭ ಆಗಿದೆ. ಪರಸ್ಪರ ಐಕ್ಯಮತದಿಂದ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ. ಆದರೆ ಯಾವಾಗ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭವಾಗಿದೆಯೋ ಅಲ್ಲಿಂದ ಇಲ್ಲಿಯವರೆಗೆ ನೋಡ್ತಾ ಇದ್ದೇನೆ, ಈಶ್ವರರಾಗಲಿ, ಶೇಖರ್ರಾಗಲಿ ಅಥವಾ ಯುವಕರಾಗಿರುವಂಥ ಗಣೇಶರಂಥವರಾಗಲಿ ಎಲ್ಲರೂ ಕೂಡ ಅತ್ಯಂತ ಒಗ್ಗಟ್ಟಿನಿಂದ ಇಲ್ಲಿ ಆ ದೇವತಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ಕಾಣುವಾಗ ನಮಗೂ ಕೂಡ ಪ್ರೀತಿ ಹೆಚ್ಚಾಗ್ತದೆ. ನಿಜವಾಗಿ 27ನೇ ತಾರೀಕಿನ ನಂತರ ಅತ್ಯಂತ ಅವಿಶ್ರಾಂತವಾಗಿರುವಂಥ ದುಡಿಮೆಯಲ್ಲಿ ನಾನಿದ್ದೇನೆ. ಒಂದು ಬ್ರಹ್ಮ ಕಲಶಕ್ಕೆ ತಂತ್ರಿಗಳು ಹೋದರೆ ಅವರು ಹೇಗೆ ಆಗ್ತಾರೆ ಎಂಬುದು ಇಲ್ಲಿವರೆಗೆ ಗೊತ್ತಿದೆ, ನಮಗೆ ಎಷ್ಟು ಕೆಲಸ ಇದೆ ಅಂತ. 27ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೆ ಪೆರ್ಲದ ಇಡಿಯಡ್ಕ ಕ್ಷೇತ್ರದಲ್ಲಿ ಬ್ರಹ್ಮಕಲಶ, 2ನೇ ತಾರೀಕಿನಿಂದ ಇವತ್ತಿನವರೆಗೆ ನೂಜಿಬೆಟ್ಟು ಅಂತ ನಮ್ಮ ಈಶ್ವರಮಂಗಿಲದ ಸಮೀಪ ಇರುವಂಥ ದೇವಾಲಯದಲ್ಲಿ ಬ್ರಹ್ಮಕಲಶ. ಅಲ್ಲಿ ಸರಿಯಾಗಿ 4 ಗಂಟೆಗೆ ಊಟ ಮಾಡಿ ಅಲ್ಲಿಂದ ನೇರ ಕುಂಟಾರಿಗೆ ಬಂದು ಸ್ನಾನ ಮಾಡಿ ಏನೂ ಸಮಯ ಹಾಳು ಮಾಡದೆ ಇಲ್ಲಿ ಬಂದಿದ್ದರೆ ಅದಕ್ಕೆ ಕಾರಣ ನಿಮ್ಮಲ್ಲಿರುವಂಥ ಐಕ್ಯತೆ, ನಿಮ್ಮಲ್ಲಿರುವಂಥ ಆ ದೇವರ ಸೇವೆ ಮಾಡುವಂಥ ಪರಿಪೂರ್ಣವಾಗಿರುವಂಥ ಚಿಂತನೆ. ಎಲ್ಲಿ ಒಳ್ಳೆಯ ಕಾರ್ಯ ನಡೀತದೋ ಆ ಒಳ್ಳೆಯ ಕಾರ್ಯ ನಡೆಯುವಲ್ಲಿ ನಾವು ಸೇರಿಕೊಂಡ್ರೆ ಒಂದಷ್ಟು ನಮ್ಮಲ್ಲಿರುವಂಥ ಪಾಪತ್ವವು ಕ್ಷಯಿಸ್ತದೆ ಎಂಬ ಚಿಂತನೆಯೊಂದಿಗೆ ಬರ್ತಾ ಇದ್ದೇವೆ ವಿನಃ ಬೇರೆ ಯಾವುದೇ ಉದ್ದೇಶವನ್ನು ಇರಿಸಿಕೊಂಡಲ್ಲ. ಇಲ್ಲಿ ಇವತ್ತು ಈ ಕ್ಷೇತ್ರ ಎಷ್ಟು ಮುಂದುವರೆದಿದೆ. ತಾಯಿಯವರು ಹೇಳಿದರು, ಬರುವ ವರ್ಷ ನನಗೆ ಈ ವೇದಿಕೆಯಲ್ಲಿ ಒಂದಷ್ಟು ಅಂಕ ಪಡೆದ ಗಂಡಸರನ್ನು ಕಾಣಬೇಕು, ಹುಡುಗರನ್ನು ಕಾಣಬೇಕು ಅಂತ. ಇಲ್ಲಿ ತಾಯಿ ಉಮಾಮಹೇಶ್ವರಿ ಒಂದಷ್ಟು ಸಮಾಜಕ್ಕೆ ಬೇಕಾಗಿರುವಂಥ ತಾಯಂದಿರನ್ನೇ ತಯಾರು ಮಾಡ್ತಾ ಇದ್ದಾಳೆ. ಹಾಗಿರುವ ಕಾರಣ ಇಲ್ಲಿ ಪ್ರತಿ ವರ್ಷವೂ ಕೂಡ ಈ ವೇದಿಕೆಯಿಂದ ಹೆಣ್ಣು ಮಕ್ಕಳೇ ಪುರಸ್ಕಾರಕ್ಕೊಳಗಾಗ್ತಾರೆ. ಏನಿದ್ರು ಕೂಡ ಹೆಣ್ಣು ಮಕ್ಕಳು ಪುರಸ್ಕಾರಕ್ಕೊಳಗಾಗಬೇಕು. ಹೆಣ್ಣು ಮಕ್ಕಳು ಸಮಾಜದಲ್ಲಿ ಮುಂದೆ ಬರಬೇಕು. ಹೆಣ್ಣು ಮಕ್ಕಳು ಬಂದರೆ ಮಾತ್ರ ಭವಿಷ್ಯತ್ತಿನಲ್ಲಿ ಭಾರತ ದೇಶ ಉಳಿತದೆ. ಒಂದಷ್ಟು ಜನ ನಮ್ಮ ಆಂತರಿಕವಾಗಿರುವಂಥ ಭಾವನೆಗಳನ್ನು ದುರುಪಯೋಗಪಡಿಸಿಕೊಂಡು ಸಾಧನೆ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಕೇರಳದಲ್ಲಿ ಇವತ್ತು ನಾವು ಅನುಭವಿಸ್ತಾ ಇರುವಂಥ ನೋವು, ಪವಿತ್ರವಾಗಿರುವಂಥ ಕ್ಷೇತ್ರದಲ್ಲಿ ಇರುವಂಥ ಆಚಾರಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಿಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟನ್ನು ಕೂಡ ದುರುಪಯೋಗಪಡಿಸಿಕೊಳ್ಳುವಂಥ ಚಿಂತನೆ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಯಾವ ರೀತಿ ಆಚಾರ ಇರಬೇಕು ಎಂಬುದನ್ನು ಈ ಕ್ಷೇತ್ರದ ಸಾನ್ನಿಧ್ಯ ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಆ ಕ್ಷೇತ್ರ ಆಚಾರ್ಯರು ಉಲ್ಲೇಖಿಸ್ತಾರೆ. ಅದನ್ನು ಪಾಲಿಸಿಕೊಂಡು ಬರುವಂಥದ್ದು ಆ ಕ್ಷೇತ್ರದ ಸಂಘಾಟಕರ ಕರ್ತವ್ಯ. ಒಂದು ವೇಳೆ ಆಚಾರವನ್ನು ಉಲ್ಲಂಘಿಸಿ ಮುಂದುವರೆದರೆ ನಾಳೊಂದು ದುರಿತಗಳಿಗೆ ಕಾರಣವಾಗುತ್ತದೆ. ಅದೇ ರೀತಿ ಶಬರಿಮಲೆ ಕ್ಷೇತ್ರದಲ್ಲಿ ಆಚಾರ ಹೇಗಿರಬೇಕೆಂಬುದನ್ನು ನಿರ್ಣಯಿಸುವುದು ಕೇರಳ ರಾಜ್ಯವನ್ನು ಆಳುವಂಥ ಸರ್ಕಾರವೂ ಅಲ್ಲ, ಕೇರಳ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ, ಬದಲಾಗಿ ಆ ಕ್ಷೇತ್ರದ ಆಚಾರ್ಯರು. ಆದರೆ ಅದನ್ನೇ ಉಲ್ಲಂಘನೆ ಮಾಡುವಂಥ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾರಿಗೋಸ್ಕರವಾಗಿ? ಸ್ತ್ರೀಯರಿಗೆ ಸಮಾನ ಸ್ವಾತಂತ್ರ್ಯ ಅಂತ ಹೇಳುವ ಒಂದು ವ್ಯವಸ್ಥೆಗೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ವೇದಿಕೆಯಲ್ಲಿ ಇರುವಂಥ ತಾಯಂದಿರಂತೆ ಇಡೀ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ತನ್ನನ್ನು ಪರಿಪೂರ್ಣವಾಗಿ ದೇವತಾ ಸನ್ನಿಧಿಗೆ ಸಮರ್ಪಿಸಿಕೊಂಡಿರುವಂಥ ತಾಯಂದಿರು ಆ ದೇವರ ಅನುಗ್ರಹ ಇದ್ದರೆ ಸಾಕು ಅಂತ ಪ್ರಾರ್ಥಿಸ್ತಾರೆ. ಕಾರ್ಯಕ್ರಮದ ದೀಪದ ಪ್ರಜ್ವಲನ ಮುಖಾಂತರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಕ್ಷೇತ್ರದ ತಂತ್ರಿವಾರ್ಯರಾದಂತಹ ಶ್ರೀ ಕುಂಟಾರು ರವೀಶ್ ತಂತ್ರಿ ಅವರಿಗೆ ಉಮಾಮಹೇಶ್ವರಿ ದೇವಸ್ಥಾನದ ಸಮಸ್ತ ಭಕ್ತ ಬಾಂಧವರು ಹಾಗೂ ಆಡಳಿತ ಮಂಡಳಿ, ಸೇವಾ ಸಮಿತಿ ಎಲ್ಲ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಂದಂತಹ ಶಿವಪ್ರಸಾದ್ RK ವೆಜಿಟೇಬಲ್ಸ್ ಸೆಂಟ್ರಲ್ ಮಾರ್ಕೆಟ್ ಇವರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದೊಡ್ಡಣ್ಣೂರು ಕುಣಿತಿದ್ರು ಸಕ ದಿನ ದಿನ ಕೈ
ದಿನ ತೈ ಕುಣಿತಿದ್ರೆ ದೊಡ್ಡಣ್ಣವರು ಹೊತ್ತುಕೊಂಡು ಮೈ ಕುಣಿತಿದ್ರೆ ದೊಡ್ಡಣ್ಣವರು ಹೊತ್ತುಕೊಂಡು ಮೈ ಇಟ್ಟೇ ಬಿಟ್ರು ಪುಟ್ಟಮ್ಮನವರು ನೆತ್ತಿ ಮೇಲೆ ಕೈ ಝಕ್ಕಣಕ 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 ಜೈ ದೊಡ್ಡಣ್ಣವರು ಕುಣಿತಿದ್ರು ಸಕ ದಿನ ದಿನ ತೈ नलिके तू लगा नकुरन नलिकेदा पुर्लु तूलया नकुरन नलिकेदा पुर्लु तूलया नल्पु नल्पुलया
నల్పులయ నలికె తూలయ నక్కురన నలికెద పొర్లు తూలయ నక్కురన నలికెద పొర్లు తూలయ నల్పు నల్పులయా బలిపర్దు పెలిగొప్పు కుసుంతులగా కంపరన కంబరిద కన్నతులయ కంపరన కంబరిద కన్నతులయ బలిపర్దు పెలిగొప్పు కుసుంతులయ కంపరన కంబరిద కన్నతులయ కంపరన కంబరిద కన్నతులయ నల్పులయ హోయ్ నలుపు నల్పు నల్పులగా నల్పులగా నల్పులయా
चीखे चौकन्ना चोर चीटी चाटी चीनी चटोरी चीनी खो चंदा चमके चमचम चीखे चौकन्ना चोर चीटी चाटी चीनी चटोरी चीनी खो कितना मुश्किल है ये गाना जरा गा के दिखाना चंदा चीनी चमके चाटे चौकन्ना चीखे चोर चंदा चमके चमचम चीखे चौकन्ना चोर चीटी चाटी चीनी चटोरी चीनी खोर। देखो देखो क्या वो पेड़ है चादर ओढ़े या खड़ा कोई देखो देखो क्या वो पेड़ है चादर ओढ़े या खड़ा कोई बारिश है या आसमान ने छोड़ दिए हैं नल खुले कहीं हो हम जैसे देखे ये जहां है वैसा ही जैसी नजर अपनी खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले Mali, mali, mali,
ಮುಚ್ಚಿ ಶಂಭು ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲುವರಿಲ್ಲ ನೋಡು ಬಾರೆ ಇವನಂಥ ಚೆಲುವರಿಲ್ಲ ನೋಡು ಬಾರೆ ಮೈಯೆಲ್ಲ ಹಾವಿನ ಮುತ್ತ ಕಾಣೆ ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಮುತ್ತ ಕಾಣೆ ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ ವಯ್ಯಾರ ಮೂರು ಲೋಕ ಕಥ ಕಾಣೆ ಪಕ್ಕ ಕೈಯ ಕೈಯಾರೊಂದರ್ಥ ಕಾಣೆ ವಯ್ಯಾರ ಮೂರು ಲೋಕ ಕಥ ಕಾಣೆ ಪಕ್ಕ ಕೈಯ ಕೈಯಾನೊಂದರ್ಥ ಕಾಣೆ ಶಿವನು ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲುವರಿಲ್ಲ ನೋಡು ಬಾರೆ ಇವನಂಥ ಚೆಲುವರಿಲ್ಲ ನೋಡು ಬಾರೆ ನಕ್ಷತ್ರ ಹೂವಿನ ಮಾಲೆ ಕಾಣೆ ಎಡ್ದ ಕಕ್ಷದೊಳಿತ ಜೋಡಿಗೆ ಕಾಣೆ ಆಹಾ ನಕ್ಷತ್ರ ಹೂವಿನ ಮಾಲೆ ಕಾಣೆ ಎಡ್ದ ಕಕ್ಷದೊಳಿತ ಜೋಡಿಗೆ ಕಾಣೆ ಭಿಕ್ಷುಕನಾಗಿ ಬಂದನಂತೆ ಕಾಣೆ ರುದ್ರಾಕ್ಷಿಯ ಕೊಳ್ಳಲ್ ಧರಿಸ್ಯಾನು ಕಾಣೆ ಭಿಕ್ಷುಕನಾಗಿ ಬಂದನಂತೆ ಕಾಣೆ ರುದ್ರಾಕ್ಷಿಯ ಕೊಳ್ಳಲ್ ಧರಿಸ್ಯಾನು ಕಾಣೆ ಶಿವನು ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲುವರಿಲ್ಲ ನೋಡು ಬಾರೆ ಇವನಂಥ ಚೆಲುವರಿಲ್ಲ ನೋಡು ಬಾರೆ झटका जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा
ढमड्ढमन्निनादमड्ढमर्वयं चकार चण्डताण्डवं करोतु न शिवं 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 जटाकटाः सम्भ्रमभ्रमन्निलिम्पनिर्जरी विलोलवीचि वल्लरी विराजमानमोदगज्ज्वलल्ललाटकट्टपावके किशोरचन्द्रशेखरे हृदि प्रतीक्षणं संतति प्रमोदमान मानसे कृपाकटाक्षधोरणी निरुद्धरापदि क्वचित् दिगम्बरे मनो विनोदमेतु वस्तुनि जटाभुजङ्ग पिङ्गळस्फुरद्धणामणिप्रभा कदम्ब कुङ्कुमद्रव प्रलिप्यति प्रधूमुखे मदान्त सिन्दुरस्फुरत्तमुत्तरेय मेदुरे मनो विनोदमद्भुतं बिभर्तु भूतभद्धरी शिवं भजाम्यहं सदा शिवं भजाम्यहम् ॐ नमः शिवाय खेलवान पधारो साधु मरड़ी खेलवान बलम धारो गुरर गुरर गुरराव आस मारो जीवड़ो घड़ो हिचकावे ओ घबरावे मन में भावे मारो बगलो भवन मन भावे चमक चम बाजे पायल बाजे बाई सा खेले चमक चमक घुघरा बाजे आओ साधु मरड़ी खेलवान आओ साधु मरड़ी खेलवान పెతాసద పెట్టరు ఊరుద పిలికులు నలిపున పొర్లుతుయానా ఆసేద కಣ್ಣుడు ఊరుద పొన్నులు తెలిపున మర్లుతుయానా పెతాసద పెట్టరు ఊరుద పిలికులు నలిపున పొర్లుతుయానా ఆసేద కಣ್ಣుడు ఊరుద పొన్నులు తెలిపున మర్లుతుయానా అరే హో గయా నా దీవానా బల నలిపులయ ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ పొర్లుతుయాన ఆసేద కన్నడ ఊరుద పొన్నులు తెలిపున మర్లుతుయానా